ಎಸ್ ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಎಸ್ ಹರೇ ಕೃಷ್ಣ. ಎಸ್ ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 31ನೇ ಅಧ್ಯಾಯ ಶ್ಲೋಕ 39. ಸಂಗಂ ನ ಕುರ್ಯಾತ್ ಪ್ರಮಾದಾಶು ಜಾತು ಯೋಗಸ್ಯ ಪಾರಂ ಪರಂ ಆರುರುಕ್ಷು ಮತ್ಸೇವಯಾ ಪ್ರತಿಲಬ್ಧ ಆತ್ಮಲಾಭೋ ವದಂತಿ ಯಾನಿರಯಾ ದ್ವಾರಮಸ್ಯ. ಅನುವಾದ ಮತ್ತು ಭಾವಾರ್ಥ. ಬೈ ಹಿಸ್ ಡಿವೈನ್ ಗ್ರೇಸ್, ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್, ಶ್ರೀಲ ಪ್ರಭುಪಾದ್ ಕಿ ಜೈ. ಯೋಗದ ಅತ್ಯುನ್ನತ ಹಂತವನ್ನು ತಲುಪುವ ಆಸೆ ಹೊಂದಿರುವವರು ಮತ್ತು ಭಗವಂತನ ಸೇವೆ ಮಾಡಿ ಆತ್ಮ ಸಾಕ್ಷಾತ್ಕಾರ ಹೊಂದಿದವರು ಎಂದಿಗೂ ಸ್ತ್ರೀ ಆಕರ್ಷಣೆಗೆ ಒಳಗಾಗುವುದಿಲ್ಲ. ಏಕೆಂದರೆ ಪ್ರಗತಿಶೀಲ ಭಕ್ತನಿಗೆ ಅಂತ ಸ್ತ್ರೀಯು ನರಕ ದ್ವಾರವೆಂದು ಧರ್ಮಗ್ರಂಥಗಳಲ್ಲಿ ಘೋಷಿಸಲಾಗಿದೆ. ಎಸ್, ಹಾಗಾಗಿ ಇಲ್ಲಿ ಹೇಳುವಂಥದ್ದು ಸ್ತ್ರೀ ಎಂತಂದ್ರೆ ತಡೆ ಅಂತೆ. ಯಾವುದಕ್ಕೆ ತಡೆ? ನಾವು ಪ್ರೋಗ್ರೆಸ್ ಆಗ್ಲಿಕ್ಕೆ. ಯಾಕೆಂದ್ರೆ ಸ್ತ್ರೀ ಅಂದ್ರೆ ಶೀಸ್ ಮಾಯಾ. ಮಾಯಾ ಯಾಕೆ ಮಾಯಾ? ಯಾಕೆಂದ್ರೆ ಅಟ್ರಾಕ್ಷನ್. ಮಾಯಾ ಅಂದ್ರೆ ವಿಚ್ ಈಸ್ ನಾಟ್. ಹಾಗೆ ಸ್ತ್ರೀ ಅಂದ್ರೆ ಶಿ ಈಸ್ ಅಟ್ರಾಕ್ಷನ್. ಆಕ್ಚುಲಿ ಯಾವುದು ನಮಗೆ ಅಟ್ರಾಕ್ಟ್ ಆಗಬೇಕು? ಎಸ್, ಯಾರು ಹೇಳ್ತೀರಿ? ಯಾವುದು ನಮಗೆ ಅಟ್ರಾಕ್ಟ್ ಆಗಬೇಕು? ಭಗವಂತನ ಬಗ್ಗೆ ಕೃಷ್ಣನ ಪಾದದಲ್ಲಿ ಅಟ್ರಾಕ್ಟ್ ಆಗ್ಬೇಕು, ಪಾದಕಮಲದಲ್ಲಿ. ಆಕ್ಚುಲಿ ಕೃಷ್ಣನಲ್ಲಿ ನಮಗೆ ಅಟ್ರಾಕ್ಟ್ ಆಗಬೇಕು, ಕೃಷ್ಣನಲ್ಲಿ. ಆದರೆ ಮಾಯೆ ಬಿಡುವುದಿಲ್ಲ. ಮಾಯೆ ಬಿಡುವುದಿಲ್ಲ. ಮಾಯೆ ನಮ್ಮನ್ನು ಕೃಷ್ಣನ ಪಾದದಲ್ಲಿ ಅಟ್ರಾಕ್ಟ್ ಆಗಲಿಕ್ಕೆ ಬಿಡುವುದಿಲ್ಲ. ಹೇಗೆ ಅಂದ್ರೆ, ಈ ಇಂದ್ರ ಎಂತ ಮಾಡುವಂಥದ್ದು, ಯಾರಾದ್ರೂ ತಪಸ್ಸಿಗೆ ಕೂತ್ಕೊಂಡ್ರೆ ಅವನಿಗೆ ಹೆದರಿಕೆ ಆಗ್ತದೆ, ತುಂಬಾ ಹೆದರಿಕೆ ಆಗ್ತದೆ. ಅಂದ್ರೆ ನನಗಿಂತ ಶಕ್ತಿಶಾಲಿಯಾದವ ಬರ್ತಾನೆ ಅಂತ. ಆಕ್ಚುಲಿ ಇಂದ್ರ ಇಸ್ ಅ ಡಿವೋಟಿ. ಬ್ರಹ್ಮ ಆಗಲಿ, ಇಂದ್ರ ಆಗಲಿ, ಶಿವ, ಯಾಕೆಂದ್ರೆ ಅವರ ಹೃದಯದಲ್ಲೂ ಕೂಡ ಭಗವಂತ ಇದ್ದಾನೆ. ಸೊ ಭಗವಂತ ಮಾಡಿಸುವಂಥದ್ದು ಈ ರೀತಿ. ಹಾಗೆ ಇಂದ್ರನನ್ನು ನಾವು ಕಂಡೆಮ್ ಮಾಡುವಾಗಿಲ್ಲ. ಹೇಗೆ ಅಂದ್ರೆ, ಸರಿಯಾದ ಇಂದ್ರ ಇಲ್ಲದೆ ಇರುವಾಗ ಭಗವಂತನೇ ಇಂದ್ರನಾಗಿ ಇನ್ಕಾರ್ನೇಟ್ ಆಗ್ತಾನಂತೆ. ಸೊ ಇಂದ್ರ ಇಸ್ ದ ಪೋಸ್ಟ್, ಬ್ರಹ್ಮ ಇಸ್ ದ ಪೋಸ್ಟ್. ಹಾಗೆ ಇಂದ್ರ, ನೀವು ಹೆಚ್ಚಾಗಿ ನೋಡಿದಿರಿ, ಇಂದ್ರ ಕಳಿಸುವಂಥದ್ದು ಹೆಂಗಸರನ್ನು. ಯಾವುದಕ್ಕೆ ಕಳಿಸುವಂಥದ್ದು? ಯಾರಾದರೂ ತಪಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಂದ್ರ ಕಳಿಸ್ತಾನೆ. ಯಾಕೆ ನೀವು ನೋಡಿ, ಎಲ್ಲ ಜಾಸ್ತಿಯಾಗಿ ಹೆಂಗಸರನ್ನು ಯಾಕೆ ಕಳಿಸುವಂಥದ್ದು? ಎಸ್, ರೀಸನ್ ಎಂತ? ಎಸ್, ರೀಸನ್ ಎಂತ? ಆಕರ್ಷಿತರಾಗ್ಬಿಡ್ತಾರೆ. ವಿಶ್ವಾಮಿತ್ರ ಮೇನಕೆಯಿಂದ ಆಕರ್ಷಿತರಾಗ್ತಾರೆ. ಎಸ್, ಅದು ಯಾಕೆ ಹಾಗೆ ಆಗುವಂಥದ್ದು ಆಕರ್ಷಿತ? ಹೆಣ್ಣು ಮಾಯೆ ಪ್ರಭು. ಈಗ ನೋಡಿ, ಹರಿದಾಸ್ ಮಾಯೆ. ಒಂದ್ ನಿಮಿಷ. ಹರಿದಾಸ್ ಠಾಕೂರ್ ಅವರು ಆಕರ್ಷಣೆ ಆಗ್ಲಿಲ್ಲ, ಭಕ್ತಿಯಲ್ಲಿ ಇಲ್ಲ. ಅದಕ್ಕಾಗಿ ಭಕ್ತಿಯಲ್ಲಿ ಅವರು
ಪ್ರಬಲರಾಗ್ಲಿಲ್ಲ, ಮುಂದುವರೆದಿಲ್ಲ, ಅದಕ್ಕೆ ಅವರ ಇಂದ್ರಿಯ ಆಕರ್ಷಣೆ. ನಿಗ್ರಹ ಮಾಡ್ಕೊಳ್ತಾರೆ ಪ್ರಭುಜಿ, ಇಂದ್ರಿಯ ನಿಗ್ರಹಗಳನ್ನು ಅಲ್ಲ, ಇಲ್ಲಿ ಹೇಳ್ತಾ ಇದ್ದೀವಿ ಎಂತ ಹೇಳುವಂಥದ್ದು, ಇಂದ್ರಿಯ ನಿಗ್ರಹ ಮಾಡಿದ್ರು ಕೂಡ ಕಷ್ಟ ಅಂತ ಹೇಳ್ತಿದ್ದಾರೆ. ಭಕ್ತಿ ಸೇವೆಯಲ್ಲಿ ಅವರು ತೊಡಗಿಲ್ಲ, ಅವರ ಇಂದ್ರಿಯಗಳು ಭಕ್ತಿ ಸೇವೆಯಲ್ಲಿ ತೊಡಗಿಲ್ಲ, ಅದಕ್ಕಾಗಿ ಅವರು attract ಆಗ್ತಾರೆ. ಬಾಹ್ಯ ದೇಹದ ಭಾವನೆಯಲ್ಲಿ ಇಲ್ಲ ಅವರು. ಗೊತ್ತು. ಅಲ್ಲ, ಅದು ಯಾಕೆ ನೋಡಿ, ಕಾಂಟ್ರಡಿಕ್ಷನ್ ಉಂಟು ಇಲ್ಲಿ ನೋಡಿ, ನಿಮ್ಗೆ ಅರ್ಥ ಆಗ್ಲಿಲ್ಲ ಏನ ನೋಡಿ. ಈಗ ಇಂದ್ರ ಯಾರಾದ್ರೂ ತಪಸ್ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಇಂದ್ರ ಹೆಂಗಸರನ್ನು ಕಳಿಸುವಂಥದ್ದು, ಇದು ಒಂದು ಪಾಯಿಂಟ್, ಫಸ್ಟ್ ಪಾಯಿಂಟ್ ಕೇಳ್ಕೊಳ್ಳಿ ಕರೆಕ್ಟ್ ಆಗಿ. ಹಾಗಾಗಿ ಅದು ಆಯ್ತು. ಈಗ ಸೆಕೆಂಡ್, ಹರಿದಾಸ್ ಠಾಕೂರ್ ಕೂಡ ಈ ವಾಸ್ ಚಾಂಟಿಂಗ್, ಈ ವಾಸ್ ಆಲ್ಸೋ ಡೂಯಿಂಗ್ ತಪಸ್, ಅಲ್ಲಿ ಹೆಂಗಸನ್ನು ಕಳಿಸಿದ್ರು, ಆದ್ರೆ ಅಲ್ಲಿ ಏನು ಎಫೆಕ್ಟ್ ಆಗಲಿಲ್ಲ. ಇದು ಯಾಕೆ? ಇಲ್ಲಿ ಪ್ರಭುಪಾದ ಹೇಳ್ತಿದ್ದಾರೆ ತುಂಬಾ ಜಾಗ್ರತೆಯಲ್ಲಿ ಇರ್ಬೇಕಂತ. ಎಸ್, ಯಾರು ಹೇಳ್ತೀರಿ? ಹೇಗೆ ಹೇಗೆ ಅವರ ಮನೋನಿಶ್ಚಯ ಪ್ರಭುಜಿ. ಇದನ್ನ ಮಾಡ್ತಾ ಇದ್ರು, ಸೇವೆ ಮಾಡ್ತಾ ಇದ್ರು. ಅವರ ಆತ್ಮ ಭಾವನೆ ಅವ್ರಿಗಿದ್ರು. ಪ್ರಭು, ಅವರು ಹೆಂಗಸರು ಗಂಡಸರನ್ನು ವ್ಯತ್ಯಾಸ ನೋಡ್ತಾ ಇದ್ದಿಲ್ಲ ಪ್ರಭು. ಓಕೆ, ಬೇರೆ? ಅವ್ರ ಆತ್ಮ ಭಾವನೆ ಅವ್ರಿಗಿದ್ರು. ಓಕೆ, ಅವರು ಮಾಯೆಯನ್ನ ಗೆದ್ದಿದ್ರು ಪ್ರಭು. ಮಾಯನ ಗೆದ್ದಿದ್ದ. ಮತ್ತೆ ಬೇರೆ? ಅವ್ರು ತಮ್ಮ ಇಂದ್ರಿಯಗಳನ್ನು ಗೆದ್ದಿದ್ದು. ಋಷಿಕೇಶ ಆಕೆ ದೇವನನ್ನು. ಎಸ್, ನೋಡಿ ಅವರಿಗೆ ನೋಡಿ ಅವ್ರು ಹೇಳ್ತಿದ್ದಾರೆ ಅಲ್ಲಿ ಅಟ್ರಾಕ್ಷನ್ ಟು ಕೃಷ್ಣ. ವೆರಿ ಗುಡ್ ಆನ್ಸರ್. ಹಾಗಾಗಿ ಕೃಷ್ಣನ ಮೇಲೆ ಅಟ್ರಾಕ್ಷನ್ ಇತ್ತು. ಇದು ನಾನು ಆನ್ಸರ್ ಅನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಹಾಗೆ ಬಿಕಾಸ್ ಈಸ್ ಹ್ಯಾವಿಂಗ್ ಅಟ್ರಾಕ್ಷನ್ ಟುವರ್ಡ್ಸ್ ಕೃಷ್ಣ, ಈ ಡಿನ್ ಗಾಟ್ ಅಟ್ರಾಕ್ಟೆಡ್ ಟು ದಟ್ ಲೇಡಿ ಹೂ ಇಸ್ ನಥಿಂಗ್ ಬಟ್ ಮಾಯಾ. ಹಾಗಾಗಿ ಭಗವಂತ ನಮ್ಮನ್ನು ಟೆಸ್ಟ್ ಮಾಡ್ತಾನೆ. ಈಗ ನಾವು ಹೇಳ್ಬೋದು ನನಗೆ ಫುಲ್ ಕೃಷ್ಣನ ಮೇಲೆ ಅಟ್ರಾಕ್ಷನ್ ಉಂಟು. ಭಗವಂತ ಎಂತ ಮಾಡ್ತಾನೆ? ಮಾಯೆಯನ್ನು ಕಳಿಸ್ತಾನೆ ಹೆಣ್ಣಿನ ರೂಪದಲ್ಲಿ. ಹಾಗೆ ಕಳಿಸಿ ಟೆಸ್ಟ್ ಮಾಡ್ತಾನೆ, ಎಸ್ ಇವನಿಗೆ ಎಷ್ಟು ನನ್ನ ಮೇಲೆ ಅಟ್ರಾಕ್ಷನ್ ಉಂಟು ಅಂತ. ಹಾಗಾಗಿ ಭಗವಂತನ ಮೇಲೆ ಅಟ್ರಾಕ್ಷನ್ ಬರುವಂಥದ್ದು ಸುಲಭ ಅಲ್ಲ. ಯು ಹ್ಯಾವ್ ಟು ಅರ್ನ್ ಫಾರ್ ದಟ್. ಅರ್ನ್ ಅಂದ್ರೆ ಗಳಿಸುವಂಥದ್ದು, ಸರಿಯಲ್ಲ? ಅರ್ನಿಗೆ ಅಂದ್ರೆ ನಾವು ಹೇಳುವಾಗ ಡು ಯು ಅರ್ನ್ಡ್ ಅಂದ್ರೆ ನೀನು ಸಂಪಾದನೆ ಮಾಡಿದ್ಯಾ ಕೂಡ ಹೇಳ್ತಾರೆ. ಓಕೆ, ಎಸ್, ಅರ್ನಿಗೆ ಅಂತ ಹೇಳುವಂತ ಎಕ್ಸಾಕ್ಟ್ ಕನ್ನಡ ವರ್ಡ್ ಗಳಿಸುವಂತದ್ದು ಪ್ರಭುಜಿ. ಉತ್ಪಾದನೆ ಕರೆಕ್ಟ್, ಗಳಿಸುವಂತದ್ದು. ಗಳಿಸುವಂಥದ್ದು, ಅದನ್ನು ಕರೆಕ್ಟ್ ಇದೆ. ಕರೆಕ್ಟ್. ಓಕೆ, ಕೆಲವೊಮ್ಮೆ ಎಂತ ಹೇಳುವಂಥದ್ದು ತಪ್ಪಿದ್ರೆ ಅದಕ್ಕೆ ನಾನು ಕೇಳಿದ್ದು. ಯಾವಾಗಲೂ ನಾವು ಎಂತ ಹೇಳುವಂಥದ್ದು ಫುಲ್ ಕಾನ್ಫಿಡೆನ್ಸ್ ಇಲ್ಲದೆ ಕೇಳೋದು ಒಳ್ಳೇದು, ಯಾಕೆಂದ್ರೆ ತಪ್ಪು ಹೇಳೋದು ಒಳ್ಳೇದಲ್ಲ. ಓಕೆ, ಹಾಗೆ ಅಟ್ರಾಕ್ಷನ್ ಟುವರ್ಡ್ಸ್ ಕೃಷ್ಣ ಯು ಹ್ಯಾವ್ ಟು ಅರ್ನ್ ಫಾರ್ ದಟ್, ನಾಟ್ ಸಿಂಪ್ಲಿ ವಿಲ್ ಗೆಟ್. ಸುಲಭವಾಗಿ ಸಿಗುವುದಿಲ್ಲ ಅಟ್ರಾಕ್ಷನ್ ಟುವರ್ಡ್ಸ್ ಕೃಷ್ಣ. ಹಾಗೆ ಶುದ್ಧ ಭಕ್ತರು, ಬಿಕಾಸ್ their eyes are totally absorbed at Krishna's lotus feet. ಶುದ್ಧ ಭಕ್ತರ ಕಣ್ಣು ನೀವು ನೋಡಿ, ಬೇಕಿದ್ರೆ ನಮ್ಮ ಈಗ ಆಲ್ಟರಲ್ಲಿ ಪ್ರಭುಪಾದ್ ಸೇರಿ ಎಲ್ಲ ಉಳಿದ ಪ್ರಿವಿಯಸ್ ಆಚಾರ್ಯರಿದ್ದಾರೆ. ಭಕ್ತಿಜನ್ ಸರಸ್ವತಿ ಠಾಕೂರ್, ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್, ಭಕ್ತಿ ವಿನೋದ್ ಠಾಕೂರ್, ಜಗನ್ನಾಥ್ ದಾಸ್ ಬಾಬಾಜಿ ಮಹಾರಾಜ್, 6 ಗೋಸ್ವಾಮೀಸ್. ನೀವು ಅವರ ಕಣ್ಣನ್ನು ನೋಡಿ, ಟೋಟಲಿ ಭಗವಂತನ ಪಾದದಲ್ಲಿ ಅಬ್ಸಾರ್ವ್ ಆಗಿದೆ. ಸೊ ಎನಿಬಡಿ ಹೂ ಇಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ Krishna's lotus feet, even though Maya sends n number of women, it can't affect. ಅಂದ್ರೆ ಮಾಯೆ 1000 ಲಕ್ಷಗಟ್ಟಲೆ ಹೆಂಗಸರನ್ನು ಕಳಿಸಿದ್ರು ಕೂಡ ಎಫೆಕ್ಟ್ ಆಗುವುದಿಲ್ಲ, ಬಿಕಾಸ್ his eyes are absorbed at Krishna's lotus feet. ಇದು ಹಾಗಾಗಿ ಈಗ ನಾವೆಲ್ಲ ಆ ಕೆಟಗರಿಯಲ್ಲಿ ಇಲ್ಲ, ನಾವೆಲ್ಲ ಈಗ ಸಾಧನ ಭಕ್ತರು. ಇದೆಲ್ಲ ಯಾರು? ನಿತ್ಯ ಸಿದ್ಧಾಸ್, ಪ್ಯೂರ್ ಡಿವೋಟೀಸ್, ಶುದ್ಧ ಭಕ್ತರು.
ಎಫೆಕ್ಟ್ ಆಗುವುದಿಲ್ಲ ಅವರಿಗೆ. ಹಾಗಾಗಿ ನಿಮಗೊಂದು ಸಣ್ಣ ಒಂದು ನಾನು ಉದಾಹರಣೆ ಹೇಳ್ತೇನೆ. ಪ್ರಭುಪಾದಿಗೆ ಉದಾಹರಣೆ. ಪ್ರಭುಪಾದ ಮಾಲತಿ ದೇವಿದಾಸಿ ಮತ್ತೆ ಅವರ ಹಸ್ಬೆಂಡ್ ಶ್ಯಾಮ್ ಸುಂದರ್ ಪ್ರಭು, ಶ್ಯಾಮ್ ಸುಂದರ್ ಪ್ರಭು ಮತ್ತೆ ಯಮುನಾ ದೇವಿದಾಸಿ ಮತ್ತೆ ಅವರ ಹಸ್ಬೆಂಡ್ ಅವರನ್ನು ಇಂಗ್ಲೆಂಡಿಗೆ ಕಳಿಸುವಂಥದ್ದು. ಹಾಗೆ ಇಂಗ್ಲೆಂಡಿಗೆ ಹೋಗ್ತಾರೆ. ಅಲ್ಲಿ ಈ ಜಾರ್ಜ್ ಹ್ಯಾರಿಸನ್, ಬೀಟಲ್ಸ್ ಇದು. ಹಾಗೆ ಅಲ್ಲಿ ಹೋಗಿ ಅವರು ರೆಕಾರ್ಡ್, ಯಮುನಾ ದೇವಿದಾಸಿ ರೆಕಾರ್ಡ್ ಮಾಡ್ತಾರೆ. ಗೋವಿಂದ ಆದಿ ಪುರುಷ ತಮಹಂ ಭಜಾಮಿ, ಗೋವಿಂದ ಆದಿ ಪುರುಷ ತಮಹಂ ಭಜಾಮಿ, ವೇಣುಂ ಕನ್ವಾಂತ ಅರವಿಂದಾಲಯತಾಕ್ಷ ಭಗವತಾನ್ ಸಮಾಸಿತ ಕುಲಸುಂದರಾಂಗ, ಕಾಂದಾರ್ಪಕೋಟಿ ಕಮನೀಯ ವಿಶೇಷ ಶೋಭಾ, ಗೋವಿಂದ ವಾದಿಪುರುಷ ತಮಹಂ ಭಜಾಮಿ, ಅಂಗಾನಿ ಯಸ್ಯ ಸಕಲೆ ಧ್ರಿಯ ಪ್ರೀತಿಮಾಂತಿ, ಪಶ್ಯಾಂತಿ ಪಾಂತಿ ಕಲಯಾಂತಿ, ಚಿರಾಂ ಜಗಾಂತಿ ಆನಂದ ಚಿನ್ಮಯ ಸದು ಜಲ ವಿಗ್ರಹಸ್ಯ ಗೋವಿಂದ ಆದಿಪುರುಷ ತಮಹಂ ಭಜಾಮಿ. ಯಮುನಾ ದೇವಿದಾಸಿ ಇದನ್ನು ಹೇಳ್ತಾರೆ. ಹಾಗೆ ಪ್ರಭುಪಾದಿಗೆ ಗೊತ್ತಾಗ್ತದೆ. ಆದರೆ ಅಲ್ಲಿ ಎಂತಾಗ್ತದೆ ಅಂದರೆ, ಒಂದು ದಿವಸ ಪ್ರಭುಪಾದ ಹೇಳ್ತಾರೆ, ಎಸ್ ಅದು ರೆಕಾರ್ಡಿಂಗ್ ಇಲ್ಲಿ ಉಂಟು ಅಂತ ಕೇಳ್ತಾರೆ. ಹಾಗೆ ಅವರೊಟ್ಟಿಗಿದ್ದ ಬೇರೆ ಗಂಡಸರು ಅವರಿಗೆ ಅಂದರೆ ಅದನ್ನು ಅವರು ಕ್ಯಾಸೆಟ್ ಕೊಡ್ತಾ ಇಲ್ಲ, ಅವರಿಗೆ ಮನಸ್ಸಿಲ್ಲ. ಈ ರೀತಿ ಆಯಿತು. ಮತ್ತು ಪ್ರಭುಪಾದ ಗಡಿ ಗಡಿ ಕೇಳ್ತಾ ಇದ್ದಾರೆ, ವೇರ್ ಇಸ್ ಕ್ಯಾಸೆಟ್, ದಟ್ ಈಸ್ ಬೇರೆ ಬೇರೆ ಕಾರಣ ಕೊಡ್ತಾ ಇದ್ದಾರೆ. ಕಡೆಗೆ ಪ್ರಭುಪಾದ ಜೋರು ಮಾಡಿ ಹೇಳಿದರು, ಐ ವಾಂಟ್ ದಟ್, ನೌ ಯು ಪ್ಲೇ ದಟ್. ಹಾಗೆ ಮತ್ತೆ ಪ್ರಭುಪಾದ ಅಷ್ಟು ಹೇಳುವಾಗ ಪ್ಲೇ ಮಾಡಲೇಬೇಕು, ಮತ್ತೆ ಪ್ಲೇ ಮಾಡಿದರು. ಪ್ಲೇ ಮಾಡಿ ಪ್ರಭುಪಾದ ಕೇಳಿದರು. ಪ್ರಭುಪಾದ ಕಣ್ಣಲ್ಲಿ ಟೀಯರ್ಸ್ ಬಂತು, ಅಳು. ಪ್ರಭುಪಾದ ಹೇಳಿದರು, ದಿಸ್ ಶುಡ್ ಬಿ ಪ್ಲೇಡ್ ಫಾರ್ ದರ್ಶನಾರ್ಥಿ ಇನ್ ಆಲ್ ಮೈ ಸೆಂಟರ್ಸ್. ಪ್ರಭುಪಾದಲ್ಲಿ ಆರ್ಡರ್ ಕೊಟ್ಟರು. ಈಗ ನಾನು ಇದೊಂದು ಕಥೆಯನ್ನು ಯಾಕೆ ಹೇಳಿದೆ? ಎಸ್, ಯಾರು ಹೇಳ್ಬೋದು? ಈ ನಾವೀಗ ಮಾತಾಡುವುದಕ್ಕೆ ಮತ್ತೆ ಇದಕ್ಕೆ ಎಂತ ಸಂಬಂಧ? ಯಾರು ಹೇಳ್ತೀರಿ? ಎಸ್, ಯಾರಿಗೆ ಹೇಳ್ಬೋದು? ಆಕರ್ಷಣೆ ಪ್ರಭುಜಿ. ಕೃಷ್ಣನಿಗೆ ಆಕರ್ಷಣೆ ಆಗಿದೆ. ನಾನು ಅದಕ್ಕಿಂತ ಮುಂಚೆ ಹೇಳಿದೆ, ಈ ಕತೆ ಹೇಳುವ ಮುಂಚೆ ನಾನು ಕೆಲವು ವಿಷಯ ಹೇಳಿದೆ. ಅದೆಂತ? ಯಾರಿಗೆ ಹೇಳಿಗಾಗಲಿಲ್ವಾ?
ಪ್ರಭುಜಿ ಭಕ್ತಿಯಲ್ಲಿದ್ರೆ ಏನು ಯಾರು ಪರವಾಗಿಲ್ಲ, ಹೆಂಗಸ್ರಾದ್ರೂ ಪರವಾಗಿಲ್ಲ ಅಂದ್ರೆ. ವೆರಿ ಗುಡ್, ಹರಿಬೋಲ್. ಕ್ಲಾಪ್ ಹೊಡಿರಿ ಎಲ್ಲ, ಹರಿಬೋಲ್ ಹೇಳಿ. ಉತ್ತಮ. ಪದ್ಮದೇವಿದಾಸಿಗೆ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ನೋಡಿ, ಈ ರೀತಿ ನಾವು ಗಮನ ಕ್ಲಾಸ್ ಮಾಡುವಾಗ ಯಾವ್ದು ಯೋಚನೆ ಮಾಡೋದಲ್ಲ, ಅಲ್ಲಿ ಇರ್ಬೇಕು, ಫೋಕಸ್ ಆಗಿರ್ಬೇಕು. ಒಂದು ಹೇಳಿದ್ದು ಇನ್ನೊಂದಕ್ಕೆ ಲಿಂಕ್ ಆಗ್ತದೆ. ನೋಡಿ, ಅವರು ಅದನ್ನು ಕ್ಯಾಚ್ ಮಾಡಿದರು. ಎಸ್. ಹಾಗಾಗಿ ಈಗ ಹೆಣ್ಣು ಮಾಯೆ. ಆದ್ರೆ ಪ್ರಭುಪಾದ್ ನೋಡಿ, ಪ್ರಭುಪಾದಿಗೆ ಟೋಟಲಿ ಪ್ರಭುಪಾದಿದು ಎಂತ ಹೇಳುವಂಥದ್ದು ಕಣ್ಣು, ಪ್ರಭುಪಾದಿದು ಮೈಂಡ್ ಟೋಟಲಿ ಕೃಷ್ಣನ ಪಾದದಲ್ಲಿ ಅಟ್ರಾಕ್ಟ್ ಆಗಿದೆ. ನಾನು ಅಲ್ಲಿ ಹೇಳಿದೆ ಎಂತಂದ್ರೆ, ಈ ಗುರು ಪರಂಪರೆಯಲ್ಲಿ ಬರುವಂಥದ್ದು ಆಲ್ಟರಲ್ಲಿ ಮತ್ತೆ ಆರು ಗೋಸ್ವಾಮಿಗಳು, ಅವರ ಕಣ್ಣು ಟೋಟಲಿ ಭಗವಂತನಲ್ಲಿ ಅಬ್ಸಾರ್ಬ್ ಆಗಿದೆ. ಮಾಯೆ ಎಂತ ಮಾಡಿದ್ರು ಕೂಡ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಪ್ರಭುಪಾದ್ ಆ ನಿಟ್ಟಿನಲ್ಲಿ ಇದ್ದ ಕಾರಣ ಅವ್ರು ನೋಡ್ಲಿಲ್ಲ ಅಲ್ಲಿ. ಈಗ ಉಳಿದ ಗಂಡಸರು ಅವರು ಆ ರೆಕಾರ್ಡಿಂಗ್ ಅನ್ನು ಪ್ಲೇ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ಬೇಕಂತಲೇ ಪರ್ಪಸ್ಫುಲಿ. ಆದ್ರೆ ಪ್ರಭುಪಾದ್ ನೋಡಿ, ಈಗ ಇನ್ನೊಂದು ವಿಷಯ ನೋಡಿ, ಈಗ ಪ್ರಭುಪಾದ್ ಡಿಸೈಪಲ್ಸ್ ಎಲ್ಲ, ಈಗ ಯಮುನಾ ದೇವಿದಾಸಿ, ಮಾಲತಿ ದೇವಿದಾಸಿ, ಮತ್ತೆ ಜಾರ್ಜ್ ಹ್ಯಾರಿಸನ್, ಮತ್ತೆ ಕಮಲ್ ಕೃಷ್ಣ ಮಹಾರಾಜ್, ಈಗ ತುಂಬ ಹೆಸರು ಉಂಟು. ನಮ್ಮದು ಗುರು ಮಹಾರಾಜ್ ಜಯಪದಕ ಸ್ವಾಮಿ ಮಹಾರಾಜ್, ಗೋಪಾಲ್ ಕೃಷ್ಣ ಮಹಾರಾಜ್, ಮತ್ತೆ ಭಕ್ತಿಚಾರು ಮಹಾರಾಜ್, ಮತ್ತೆ ಹೀಗೆ ತುಂಬ ಡಿಸೈಬಲ್ಸ್. ಇವರೆಲ್ಲ ದೇ ಆರ್ ಇಟರ್ನಲ್ ಅಸೋಸಿಯೇಟ್ಸ್ ಆಫ್ ಪ್ರಭುಪಾದ್. ಇಟರ್ನಲ್ ಅಸೋಸಿಯೇಟ್ ಅಂದ್ರೆ ಹೇಗೆ ಚೈತನ್ಯ ಹೇಳಿದ್ದಾರೆ, ಮೋರಾ ಸೇನಾಧಿಪತಿ ಭಕ್ತ ಆಯೇಗ, ಮೈನ್ ಕಮಾಂಡರ್ ಚೀಫ್ ವಿಲ್ ಕಮ್. ಎಸ್, ಅದು ಯಾರು? ಮೋರಾ ಸೇನಾಧಿಪತಿ ಭಕ್ತ ಯಾರು? ಚೈತನ್ಯ ಹೇಳಿದ್ದು ಯಾರು ಅದು? ಎಸ್, ಹರೇ ಕೃಷ್ಣ. ಎಸ್, ಪ್ರಭುಪಾದ್. ವೆರಿ ಗುಡ್. ಹಾಗೆ ಮೋರಾ ಸೇನಾಧಿಪತಿ ಭಕ್ತ ಆಯೇಗ, ಪ್ರಭುಪಾದ್ ಇದು ಸೇನಾಧಿಪತಿ ಭಕ್ತ, ಕಮಾಂಡರ್ ಇನ್ ಚೀಫ್. ಚೈತನ್ಯ ಹೇಳಿದ್ದಾರೆ, ಅವರ ಬಾಯಿಂದ ಬಂದಿದೆ. ಹಾಗೆ ಅದು ಪ್ರಭುಪಾದ್. ಈಗ ಪ್ರಭುಪಾದ್ ಬರುವಾಗ, ಪ್ರಭುಪಾದ್ ಅವರ 70 ವರ್ಷದಲ್ಲಿ ಅಮೆರಿಕ ಹೋಗುವಂಥದ್ದು, ಇದೆಲ್ಲ ಕೃಷ್ಣನ ಪ್ಲಾನ್. ಹಾಗೆ ಅಲ್ಲಿ ಪ್ರಭುಪಾದ್ ಅಸೋಸಿಯೇಟ್ ಅನ್ನು ಆಲ್ರೆಡಿ ಭಗವಂತ ಎಂತ ಮಾಡುವಂಥದ್ದು ಬಿತ್ತಿದ್ದಾನೆ. ನಾವೀಗ ಹೇಳ್ತೇವಲ್ಲ, ಗದ್ದೆಗೆ ಬೀಜ ಬಿತ್ತುವಂಥದ್ದು. ಹಾಗೆ ಮಾಮೂಲಿ ಅಲ್ಲ ಇವರೆಲ್ಲ. ಯಾರ್ಯಾರು? ಯಮುನಾ ದೇವಿದಾಸಿ, ಗೋವಿಂದ ದೇವಿದಾಸಿ, ಮಾಲತಿ ದೇವಿದಾಸಿ, ಮತ್ತೆ ತುಂಬ ಸನ್ಯಾಸಿಗಳು, ಮತ್ತೆ ಡಿಸೈಬಲ್ಸ್, ಇವರೆಲ್ಲ ಮಾಮೂಲಿ ಅಲ್ಲ. ದೇ ಆರ್ ಅಸೋಸಿಯೇಟ್ಸ್ ಆಫ್ ಪ್ರಭುಪಾದ್. ದೇ ಆರ್ ಅಸೋಸಿಯೇಟ್ಸ್ ಆಫ್ ಪ್ರಭುಪಾದ್. ಹಾಗಾಗಿ ಮಾಮೂಲಿ ಅಲ್ಲ. ಹಾಗೆ ಭಗವಂತನ ಪಾದದಲ್ಲಿ ನಮಗೆ ಅಟ್ರಾಕ್ಷನ್ ಆಗಬೇಕು. ಈಗ ಇಲ್ಲಿ ಉಂಟು ಹೆಣ್ಣಿನ ಬಗ್ಗೆ, ತುಂಬಾ ಜಾಗೃತೆಯಲ್ಲಿ ಇರ್ಬೇಕಂತೆ, ತುಂಬಾ ಜಾಗೃತೆಯಲ್ಲಿ. ಯಾಕಂದ್ರೆ ಇಟ್ ಇಸ್ ಲೈಕ್ ಎ ಶಾರ್ಪ್ ಬ್ಲೇಡ್. ಈಗ ನಾವು ಶೇವಿಂಗ್ ಮಾಡ್ಲಿಕ್ಕೆ ಬ್ಲೇಡ್ ಯೂಸ್ ಮಾಡ್ತೇವೆ, ಬ್ಲೇಡ್ ಹಾಕ್ತೇವೆ. ನಾವು ತುಂಬಾ ಜಾಗ್ರತೆಯಲ್ಲಿ ಶೇವಿಂಗ್ ಮಾಡಬೇಕು, ತುಂಬಾ ಜಾಗ್ರತೆಯಲ್ಲಿ. ಈಗೀಗ ಫಾಸ್ಟ್ ಮಾಡಿದ್ರೆ ಅಲ್ಲಿ ರಕ್ತ ಬರ್ತದೆ ಇಮಿಡಿಯೇಟ್. ಹಾಗಾಗಿ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ ಅಂತ, ಇಂದ್ರ ಕಳಿಸ್ತಾನೆ. ಯಾಕೆಂದ್ರೆ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಅಸ್ತ್ರ ಎಂತಂದ್ರೆ ಹೆಣ್ಣು ಅಂತೆ. ಒಬ್ಬನನ್ನು ಆತ್ಮ ಸಾಕ್ಷಾತ್ಕಾರದ ಹಂತದಿಂದ ಕೆಳಗೆ ಇಳಿಸ್ಬೇಕಿದ್ರೆ ಹೆಣ್ಣನ್ನು ಕಳಿಸಿದ್ರೆ ಆಯ್ತು. ಈಗ ಒಬ್ಬ ಆತ್ಮ ಸಾಕ್ಷಾತ್ ನೆಲೆಗೆ ಹೋಗ್ತಾ ಇದ್ದಾನೆ, ಅವನನ್ನು ಆ ನೆಲೆಯಲ್ಲಿ ಹೋಗದಿರುವ ಹಾಗೆ ಮಾಡಲಿಕ್ಕೆ ಹೆಣ್ಣನ್ನು ಗಳಿಸಿದ್ರೆ ಆಯ್ತು. ಆಗುದಿಲ್ಲ. ಏಕೆಂದ್ರೆ ಗೋಲ್ ಅದೇ. ಗೋಲ್ ಎಂತಂದ್ರೆ ನಾವು ಭಗವಂತನ ನಿತ್ಯ ಸೇವಕರು, ನಮಗೆ ಭಗವಂತನ ಮೇಲೆ ಆಕರ್ಷಣೆ ಬರಬೇಕು. ಸಾಕ್ಷಾತ್ಕಾರ ಅಂದ್ರೆ ರಿಯಲೈಸೇಷನ್. ಎಸ್, ನಾನು ದೇಹ ಅಲ್ಲ, ನಾನು ಆತ್ಮ, ಈ ರಿಯಲೈಸೇಷನ್ ಬರಬೇಕು. ಮತ್ತೆ ನಾನು ಆತ್ಮ ಎಂತ ಮಾಡಬೇಕು? ಭಗವಂತನ ಸೇವೆ ಮಾಡಬೇಕು. ದಿಸ್ ಇಸ್ ರಿಯಲೈಸೇಷನ್, ಸಾಕ್ಷಾತ್ಕಾರ.
ಹಾಗಾಗಿ ಈ ಸಾಕ್ಷಾತ್ಕಾರಕ್ಕೆ ಹೋಗುವವನಿಗೆ ಅವನನ್ನು ಅಲ್ಲಿಗೆ ನಿಲ್ಲಿಸಬೇಕಿದ್ರೆ ಹೆಣ್ಣನ್ನು ಗಳಿಸಿದ್ರೆ ಆಯ್ತು. ಯಾಕೆಂದ್ರೆ ಹೆಣ್ಣು ಅಂದ್ರೆ ಮಾಯೆ. ಅವನಿಗೆ ಹೆಣ್ಣಿನ ಮೇಲೆ ಈಗ ಅಟ್ರಾಕ್ಷನ್ ಆಗ್ತದೆ, ಮತ್ತೆ ಅವ ಅದರಲ್ಲಿ ಮುಳುಗಿ ಹೋಗ್ತಾನೆ, ಮತ್ತೆ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗುವುದಿಲ್ಲ, ಮತ್ತೆ ಅವನಿಗೆ ಮರಳಿ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ. ಎಲ್ಲರಿಗೂ ಪಾಯಿಂಟ್ ಅರ್ಥ ಆಯ್ತಾ? ಎಸ್, ಹರೇ ಕೃಷ್ಣ. ಎಲ್ಲರಿಗೂ ಈ ಪಾಯಿಂಟ್ ಅರ್ಥ ಗೊತ್ತಾಯ್ತು ಪ್ರಭುಜಿ, ಗೊತ್ತಾಯ್ತು ಅದು. ಆಯ್ತು ಪ್ರಭುಜಿ. ಎಸ್. ಈಗ ಓಕೆ, ಯಾರು ಇದನ್ನು ಓದಿದ್ದೀರಿ ಕ್ಲಾಸ್ಗೆ ಬರುವ ಮುಂಚೆ ಭಾವಾರ್ಥವನ್ನು? ಮರಣ ಪುನರಪಿ ಜನನಂ ಓದಿಲ್ಲ ಪ್ರಭು. ಓಕೆ, ನಿಮ್ಗೆ ಈ ಮಧುಮೈ ಕೃಷ್ಣಕಾಂತ ದೇವ ನಿಮ್ಗೆ ಈ ರೀತಿ ಅರ್ಥ ಆಗಿತ್ತಾ? ಈ ರೀತಿ ಸ್ವಲ್ಪ ಅರ್ಥ ಆಗಿತ್ತು ಪ್ರಭುಜಿ, ಇಷ್ಟು ಡೀಟೇಲ್ ಆಗಿ ಗೊತ್ತಾಗಿತ್ತು. ಹಾ, ಓಕೆ. ಹಾಗಾಗಿ ನಾವು ಕೆಲವೊಮ್ಮೆ ಈಗ ನೋಡ್ತೇವೆ, ನಮ್ಗೆ ಪ್ರಭುಪಾದ ಮೇಲೆ ದ್ವೇಷ ಕೂಡ ಬರ್ಬೋದು. ಯಾಕೆ ಹೆಂಗಸರಿಗೆ ಈ ರೀತಿ ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ, ಈ ರೀತಿ ನಮ್ಗೆ ಬರ್ಬೋದು. ನೋಡಿ, ಪ್ರಭುಪಾದ ಸತ್ಯವನ್ನು ಹೇಳುವಂಥದ್ದು. ಪ್ರಭುಪಾದ ಮೇಲೆ ನಮ್ಗೆ ಸಿಟ್ಟು ಬರಬಾರ್ದು, ಅವ್ರ ಫ್ಯಾಕ್ಟ್ ಅನ್ನು ಹೇಳುವಂಥದ್ದು. ಹಾಗೆ ನಾವು ಯಾವ ರೀತಿ ಅರ್ಥ ಮಾಡ್ತೇವೆ, ನಾನು ಹೆಂಗಸು ಎಂತ ಗಂಡಸಿಗಿಂತ ಯಾವ ವಿಷಯದಲ್ಲೂ ಕೂಡ ಮಿಗಿಲಲ್ಲ, ಸಾರಿ ಕಡಿಮೆ ಅಲ್ಲ. ಪ್ರಭುಪಾದ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ಹೆಂಗಸಿಂದ ಒಬ್ಬನಿಗೆ ಒಳ್ಳೇದು ಕೂಡ ಆಗ್ತದಲ್ಲ, ಈ ರೀತಿ ಎಲ್ಲ ಪ್ರಶ್ನೆ ಬರ್ತದೆ ನಮ್ಗೆ, ಬರ್ತದಿಲ್ವಾ? ಎಸ್ ಎಸ್, ಹರೇ ಕೃಷ್ಣ. ಪ್ರಶ್ನೆ ಬರ್ತದೆ ಇಲ್ವಾ ನಮ್ಗೆ ಈ ರೀತಿಯ? ಬರುತ್ತೆ ಪ್ರಭು. ನಾವು ಸ್ವಲ್ಪ ಉತ್ತಮ ಅಲ್ವಾ ಅನ್ಸುತ್ತೆ ಪ್ರಭುಜಿ. ನಾವು ಉತ್ತಮ. ಎಸ್ ಬರುತ್ತೆ. ಎಸ್, ಈ ರೀತಿ ಪ್ರಶ್ನೆ ನಮಗೆಲ್ಲ ಬರ್ತದೆ. ಮತ್ತೆ ಪ್ರಭುಪಾದ ಯಾಕೆ ಇದು ಹೇಳ್ತಾ ಇದ್ದಾರೆ? ಹಾಗಾಗಿ ನಮ್ಗೆ ಈ ಹೃದಯದಲ್ಲಿ ನಮ್ಗೆ ಇದು ಭಾವಾರ್ಥ ಓದುವುದಿಲ್ಲ ನಾನು, ಎಷ್ಟು ಹೆಂಗಸರಿಗೆ ಇದನ್ನೆಲ್ಲ ಹೇಳಿದ್ದಾರೆ, ಇದನ್ನು ನಾನು ಓದುದಿಲ್ಲ, ನಾನು ನೆಕ್ಸ್ಟ್ ಓದುತ್ತೇನೆ, ಯಾಕೆ ಹೀಗೆ ಹೇಳ್ತಿದ್ದಾರೆ, ಈ ರೀತಿಯಲ್ಲಿ ನಮ್ಗೆ ಬರ್ಬೋದು. ಅದಕ್ಕೆ ಪ್ರಭುಪಾದ ಇದು ಮೂಡೆ ಅಂತ, ಅದನ್ನು ಫಸ್ಟ್ ನಾವು ಅರ್ಥ ಮಾಡ್ಬೇಕು. ಯಾಕೆ ಪ್ರಭುಪಾದ ಇದು ಹೇಳ್ತಾ ಇದ್ದಾರೆ? ಯಾಕೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು ನಮ್ಮ ಜೀವನದ ಗುರಿ ಭಗವಂತನ ಪಾದದಲ್ಲಿ ಅಟ್ರಾಕ್ಷನ್ ಆಗ್ಲಿಕ್ಕೆ. ಅದನ್ನು ಬಿಟ್ಟು ನಾವು ಯಾರ್ಯಾರ ಪಾದಕ್ಕೆ ಅಟ್ರಾಕ್ಷನ್ ಆದ್ರೆ ಏನು ಪ್ರಯೋಜನ? ವಾಟ್ ಇಸ್ ದ ಯೂಸ್? ಏನು ಪ್ರಯೋಜನ, ಏನು ಲಾಭ ಇಲ್ಲ. ಹಾಗಾಗಿ ನಮಗೆ ಮನುಷ್ಯ ಜನ್ಮ ಸಿಕ್ಕಿದ್ದು ಅದಕ್ಕೆ. ಅದನ್ನು ಬಿಟ್ಟು ನಾವು ಬೇರೆದು ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಹಾಗೆ ಪ್ರಭುಪಾದ ಅದನ್ನು ಇಲ್ಲಿ ಹೇಳುವಂಥದ್ದು ನೋಡಿ. ಫಸ್ಟ್ ಅನುವಾದದ 39th ಅನುವಾದದ ಮೊದಲ ಲೈನಲ್ಲಿ ಪ್ರಭುಪಾದ ಹೇಳಿದ್ದಾರೆ, ಯೋಗದ ಅತ್ಯುನ್ನತ ಹಂತ ತಲುಪುವ ಆಸೆ ಹೊಂದಿರುವವರು. ಯೋಗದ ಅತ್ಯುನ್ನತ ಹಂತ ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಪಡೆದು, ಎಸ್, ಆತ್ಮದ ನೆಲೆಯಲ್ಲಿ ಇದ್ದು, ನಾನು ದೇಹದ ನಾನು ಆತ್ಮ ಕಂಪ್ಲೀಟ್ ರಿಯಲೈಸೇಷನ್ ಆಗಿ, ಮತ್ತೆ ಫರ್ದರ್ ಎಂತಂದ್ರೆ ಓಕೆ, ಅದು ರಿಯಲೈಸೇಷನ್ ಆದ್ಮೇಲೆ ನೆಕ್ಸ್ಟ್ ಎಂತ? ಆತ್ಮ ಭಗವಂತನ ಸೇವಕ, ಭಗವಂತನ ಸೇವೆಯಲ್ಲಿ ತೊಡಗುವಂಥದ್ದು, ಭಗವಂತನ ಪಾದದಲ್ಲಿ ಭಗವಂತನ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಎಸ್ ನಾನು ನಿನ್ನ ಸೇವೆ ಮಾತ್ರ ಮಾಡ್ತೇನಂತ ಅಲ್ಲಿ ಹೋಗುವಂಥದ್ದು. ಇದು ಅವನ ನಿಜವಾದ ಡ್ಯೂಟಿ. ಹಾಗಾಗಿ ಈ ಡ್ಯೂಟಿಗೆ ಯಾರು ಹೋಗ್ತಾ ಇದ್ದಾನೆ ಈ ಕೆಲಸ ಮಾಡ್ಲಿಕ್ಕೆ, ಅವನಿಗೆ ಎಂತಾಗ್ತದೆ? ಮಾಯೆ ಕಳಿಸ್ತಾಳೆ ಹೆಂಗಸನ, ಅಂದ್ರೆ ನೀನು ಅದನ್ನು ಮಾಡಬೇಡ ಅಂತ. ಈಗ ನಿಮ್ಗೆ ಪ್ರಶ್ನೆ ಬರ್ಬೋದು, ಯಾಕೆ ಮಾಯೆ ಕಳಿಸುವಂಥದ್ದು? ಅವಳು ಕಳಿಸಬಾರ್ದಲ್ಲ ಎಂತಂದ್ರೆ, ದಿಸ್ ಈಸ್ ದ ರೂಲ್ ಇನ್ ದಿಸ್ ವರ್ಲ್ಡ್. ಈಗ ಹೇಳ್ತಾರಲ್ಲ, ಯಾವುದು ಯಾವುದಾದ್ರು ಆಡುವಾಗ, ಯಾವುದಾದ್ರು ಸ್ಪೋರ್ಟ್ಸ್ ಆಡುವಾಗ, ಆಗ ಒಬ್ಬ ಸೋಲ್ತಾನೆ, ಅವ ಹೇಳ್ತಾನೆ, ವಿ ಕಾಂಟ್ ಡೂ ಎನಿಥಿಂಗ್, ದಿಸ್ ಇಸ್ ದ ರೂಲ್ ಆಫ್ ದಿಸ್ ಗೇಮ್, ದಿಸ್ ಇಸ್ ದ ರೂಲ್, ವಾಟ್ ಕ್ಯಾನ್ ಬಿ ಡನ್? ಏನ್ ಮಾಡ್ಬೋದು? ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ದಿಸ್ ಇಸ್ ದ ರೂಲ್. ಇಫ್ ಯು ವಾಂಟ್ ಟು ಪ್ಲೇ ದಿಸ್ ಗೇಮ್, ದಿಸ್ ಇಸ್ ದ ರೂಲ್. ನೀವು ಮೋಸ ಮಾಡಿದ್ರೆ ಇಲ್ಲ, ದಿಸ್ ಇಸ್ ದ ರೂಲ್. ಹಾಗೆ
ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಬಂದಿದ್ದೇವೆ, ಭೌತಿಕ ಲೋಕ ಬಂದಿದ್ದೇವೆ ಅಂದ್ರೆ ನಾವು ಜೈಲಿಗೆ ಬಂದಿದ್ದೇವೆ. ಜೈಲಲ್ಲಿ ಸೂಪರಿಂಟೆಂಡೆಂಟ್ ಮಾಯೆ ಇಸ್ ಸೂಪರಿಂಟೆಂಡೆಂಟ್, ದೇವಿ ದುರ್ಗಾ ಶಿ ಇಸ್ ಸೂಪರಿಂಟೆಂಡೆಂಟ್. ಹಾಗಾಗಿ ಶಿ ವಿಲ್ ನಾಟ್ ಅಲೌ, ಸುಲಭವಾಗಿ ನೀವು ಜೈಲಿಂದ ಹೊರಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅವಳು. ಜೈಲಿಂದ ಹೊರಗೆ ಹೋಗುವುದಂದ್ರೆ ಭಗವಂತ ಧಾಮಕ್ಕೆ ಹೋಗುವಂಥದ್ದು. ಭಗವಂತ ಧಾಮಕ್ಕೆ ಹೋಗುವಂಥದ್ದು ಹೇಗೆ? ಅನ್ಲೆಸ್ ಯು ಹ್ಯಾವ್ ಟೋಟಲಿ ಅಟ್ರಾಕ್ಷನ್ ಟುವರ್ಡ್ಸ್ ಕೃಷ್ಣಸ್ ಲೋಟಸ್ ಫೀಟ್, ಯು ಕಾಂಟ್ ಗೋ. ಭಗವಂತ ಧಾಮಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಎಲ್ಲಿ ತನಕ ನಮಗೆ ನಮ್ಮ ಈ ಆಕರ್ಷಣೆ ಭಗವಂತನ ಪಾದದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇರುವುದಿಲ್ಲವೋ ಅಲ್ಲಿ ತನಕ ಹೋಗ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಅವಳು ಬಿಡ್ತಾ ಇರ್ತಾಳೆ, ಮಾಯೆ ಒಂದೇ ಹೆಂಗಸನ್ ಬಿಡ್ತಾಳೆ, ಇನ್ನೊಂದು ಬಿಡ್ತಾಳೆ, ಈ ರೀತಿ ಬಿಡ್ತಾ ಇರ್ತಾಳೆ. ಹಾಗೆ ಇಲ್ಲಿ ಹೇಳುವಂತ ನೋಡಿ, ಯೋಗದ ಅತ್ಯುನ್ನತ ಹಂತವನ್ನು ತಲುಪುವ ಆಸೆ ಹೊಂದಿರುವವರು ಮತ್ತು ಭಗವಂತ ಸೇವೆ ಮಾಡಿ ಆತ್ಮಸಾರ ಹೊಂದಿದವರು ಎಂದಿಗೂ ಸ್ತ್ರೀ ಆಕರ್ಷಣೆ ಒಳಗಾಗುವುದು. ನೋಡಿ, ಇದಕ್ಕೆ ನಾನು ಪ್ರಭುಪಾದ ಎಕ್ಸಾಂಪಲ್ ಹೇಳಿದ್ದೆ. ಎಂದಿಗೂ ಆಕರ್ಷಣೆಗೆ ಒಳಗಾಗುವುದಿಲ್ಲ. ಪ್ರಭುಪಾದ್ ಒಮ್ಮೆ ಒಬ್ಬ ಪ್ರಭುಪಾದ್ ಶಿಷ್ಯ ಕೇಳುವಂಥದ್ದು ಪ್ರಭುಪಾದ ಹತ್ರ, ಹ್ಯಾವ್ ಯು ಎವರ್ ಡನ್ ಸೆನ್ಸ್ ಗ್ರಾಟಿಫಿಕೇಶನ್ ಇನ್ ದಿಸ್ ಲೈಫ್? ಪ್ರಭುಪಾದ್, ನೀವು ಎಲ್ಲಿಯಾದರೂ ಈ ಜೀವನದಲ್ಲಿ ಇಂದ್ರಿಯ ಸುಖ ಮಾಡಿದ್ದೀರಾ? ಪ್ರಶ್ನೆ. ಪ್ರಭುಪಾದ್ ಹೇಳುವಂಥದ್ದು, ಆಸ್ ಫಾರ್ ಆಸ್ ಐ ನೋ ಐ ಹ್ಯಾವ್ ನಾಟ್ ಡನ್ ಸಿಂಗಲ್ ಸೆನ್ಸ್ ಗ್ರಾಟಿಫಿಕೇಶನ್. ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಒಂದು ಕೂಡ ಇಂದ್ರಿಯ ಸುಖ ಮಾಡಲಿಲ್ಲ. ಮತ್ತೆ ಪ್ರಭುಪಾದ್ ಹೇಳ್ತಾರೆ, ಈಗ ಇದು ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್, ಮಾಯಾ ಕ್ಯಾನಾಟ್ ಟಚ್ ಮೀ. ಮಾಯಾ ಕ್ಯಾನಾಟ್ ಟಚ್ ಮೀ. ಆಕ್ಚುಲಿ ಈಗ ನಾನು ಬೆಳಿಗ್ಗೆ ನಾನು ಜಪಕ್ಕೆ ಹೋಗುವಾಗ ನಾನು ಇಲ್ಲಿ ಸ್ಲ್ಯಾಪ್ ಅಲ್ಲಿ ಮಾಡುವಂಥದ್ದು, ನಂದು ಪಾರ್ಟ್ನರ್ ಇದ್ದಾರೆ ರೂಮಲ್ಲಿ, ನಾನು ಅವರಿಗೆ ಅವ್ರು ಇಲ್ಲೇ ಮಾಡುವಂಥದ್ದು ರೂಮಲ್ಲಿ. ನಾನು ಅವ್ರು ಹೇಳುವಂಥದ್ದು, ಹರೇ ಕೃಷ್ಣ ಪ್ರಭು, ಐ ಆಮ್ ಗೋಯಿಂಗ್ ಫಾರ್ ದಿ ವಾರ್ ಎಗೇನ್ಸ್ಟ್ ಮಾಯಾ, ಐ ಆಮ್ ಗೋಯಿಂಗ್ ಫಾರ್ ವಾರ್ ಎಗೇನ್ಸ್ಟ್ ಮಾಯಾ. ಹಾಗೆ ಹೇಳಿ ನಾನು ಹೋಗುವಂಥದ್ದು ಜಪ ಕೂತ್ಕೊಳ್ಳಿಕ್ಕೆ. ಅಂದ್ರೆ ಈ 2 ಗಂಟೆ ಈಗ ನಾನು ಜಪ ಮಾಡ್ತೇನೆ, ಮಾಯೆ ಬಿಡುವುದಿಲ್ಲ. ಅವಳು 2 ಗಂಟೆ ಬೇರೆ ಬೇರೆ ಇದನ್ನೆಲ್ಲ ಕಳಿಸ್ತಾಳೆ, ಅಟ್ರಾಕ್ಷನ್ ಎಲ್ಲ. ಹಾಗಾಗಿ ವಾರ್ ಎಗೇನ್ಸ್ಟ್ ಮಾಯಾ. ಎಸ್, ಗನ್ ಎಲ್ಲ ಹಿಡ್ಕೊಂಡು, ನಮ್ದೆಂದ ಗನ್ ಇದೆ, ದಿಸ್ ಇಸ್ ಅವರ್ ಇನ್ಸ್ಟ್ರೂಮೆಂಟ್ ಗನ್, ಇದನ್ನ ಹಿಡ್ಕೊಂಡು ಹೋಗುವಂಥದ್ದು ನಾವು. ಎಸ್, ವಾರ್ ಎಗೇನ್ಸ್ಟ್ ಮಾಯಾ. ಹಾಗೆ ದಿಸ್ ಇಸ್ ದ ಥಂಬ್ ರೂಲ್ ಇನ್ ದಿಸ್ ವರ್ಲ್ಡ್. ಥಂಬ್ ರೂಲ್ ಅಂದ್ರೆ ಈಗ ನಾವು ಎಂತ ಹೇಳುವಾಗ, ಹಾಡುವಾಗ ಕೆಲವು ರೂಲ್ಸ್ ಇರ್ತದೆ ಅದು. ಹಾಗೆ ಈ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಮಾಯೆ ವಿಲ್ ಸೆಂಡ್ ಸ್ತ್ರೀ, ಅವಳು ಕಳಿಸ್ತಾಳೆ ಹೆಂಗಸನ್ನು. ಯಾಕೆಂದ್ರೆ ನೀವು ಇಲ್ಲಿ ಹೇಳಿದ ಹಾಗೆ ಇದನ್ನು ಮಾಡಬಾರ್ದು, ಅದು ಅವಳ ಇಚ್ಛೆ. ಯಾವ್ದು ಮಾಡಬಾರ್ದು? ಯೋಗದ ಅತ್ಯುನ್ನತ ಅಂತ ನೀವು ತಲುಪಬಾರ್ದು, ಇದಕ್ಕೆ ಅವಳು ಮಾಡುವಂಥದ್ದು. ಆದ್ರೆ ಯಾರು ಅತ್ಯುನ್ನತ ಹಂತವನ್ನು ತಲುಪಿದ್ದಾರೆ, ಯಾರು ಭಗವಂತನ ಸೇವೆಯಲ್ಲಿ ಟೋಟಲಿ ಮಗ್ನರಾಗಿದ್ದಾರೆ, ಅವರಿಗೆ ಸ್ತ್ರೀ ಆಕರ್ಷಣೆ ಒಳಗಾಗುವುದಿಲ್ಲ. ಈಗ ಹೇಗಾಗ್ತದೆ ಅಂದ್ರೆ, ವೆನ್ ಸ್ತ್ರೀ ಕಮ್ಸ್, ಈಗ ಎಕ್ಸಾಂಪಲ್ ಹೇಳುವಂಥದ್ದು, ಈಗ ಪ್ಯೂರ್ ಡಿವೋಟಿ ಈಸ್ ಸಿಟ್ಟಿಂಗ್ ಅಂಡ್ ಈಸ್ ಚಾಂಟಿಂಗ್. ಈಗ ಹರಿದಾಸ್ ಠಾಕೂರ್ ಜಪ ಮಾಡ್ತಾ ಇದ್ದಾರೆ, ಅಲ್ಲಿ ಸ್ತ್ರೀ ಬರ್ತಾಳೆ ಅವರನ್ನು ಕೆಡಿಸ್ಲಿಕ್ಕೆ. ಬಟ್ ಹರಿದಾಸ್ ಠಾಕೂರ್, ಬಿಕಾಸ್ ಈಸ್ ಕಾನ್ಶಿಯಸ್ನೆಸ್ ಇಸ್ ಟೋಟಲಿ ಫೋಕಸ್ಡ್ ಆನ್ ಕೃಷ್ಣ, ಎಂತ ಮಾಡುವಂತ ಹರಿದಾಸ್ ಠಾಕೂರ್, ವೆನ್ he sees that ದೇವಿ, he sees ಕೃಷ್ಣ, he is paying obeisances to her. ನೋಡಿ, ಭಕ್ತಿಯಲ್ಲಿ ಅಡ್ವಾನ್ಸ್ ಆದ್ಮೇಲೆ ಯು ಕ್ಯಾನ್ ಸಿ ಎವ್ರಿವೇರ್ ಕೃಷ್ಣ. ಇವನ್ ಇಫ್ ಎಂತ ಆ ಹೆಂಗಸು ಬಂದ್ರು ಕೂಡ ಈ ಕೆಡಿಸ್ಲಿಕ್ಕೆ ಬಂದಿದ್ದಾಳೆ, ಬಟ್ ಈಸ್ ಕಾನ್ಶಿಯಸ್ನೆಸ್ ಇಸ್ ಸೋ ಪ್ಯೂರ್. ಹರಿದಾಸ್ ಠಾಕೂರ್ ಇದು ಪ್ರಜ್ಞೆ ಟೋಟಲಿ ಭಗವಂತನ ಪಾದದಲ್ಲಿ ಅಬ್ಸಾರ್ಬ್ ಆದ ಕಾರಣ ಈ ಸೀಯಿಂಗ್ ಈಸ್ ನಾಟ್ ಸೀಯಿಂಗ್ ಶಿ ಆಸ್ ಎ ಮಾಯಾ, ಮಾಯಾಗಿ ನೋಡುವುದಲ್ಲ, ಅವರೆಂತ ನೋಡುವಂಥದ್ದು. ಎಸ್, he pays obeisances to her.
ಯಾಕೆಂದ್ರೆ ನಮ್ಮ ಅದಕ್ಕೆ ಹೇಳುವಂಥದ್ದು, ವಿ ಹ್ಯಾವ್ ಟು ಚೇಂಜ್ ಅವರ್ ವಿಷನ್. ವಿ ಹ್ಯಾವ್ ಟು ಚೇಂಜ್ ಅವರ್ ಮಂಡೇನ್ ವಿಷನ್ ಟು ಟ್ರಾನ್ಸೆಂಡೆಂಟಲ್ ವಿಷನ್. ಮಂಡೇನ್ ವಿಷನ್ ಅಂದ್ರೆ ಅಂತ ಕಾಮ, ಟ್ರಾನ್ಸೆಂಡೆಂಟಲ್ ವಿಷನ್ ಅಂದ್ರೆ ಪ್ರೇಮ. ಹಾಗಾಗಿ ಇದು ಭಕ್ತಿಯಲ್ಲಿ ಉನ್ನತ ಮಟ್ಟದ ನೆಲೆಯಲ್ಲಿ ಇದ್ರೆ ಮಾತ್ರ ಸಾಧ್ಯ, ಇಲ್ಲ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಭಗವಂತನ ಸೇವೆಯಲ್ಲಿ ನಾವು ಅಬ್ಸಾರ್ವ್ ಆಗಿ ಭಗವಂತನ ಪಾದದಲ್ಲಿ ಅಬ್ಸಾರ್ವ್ ಆಗಿದ್ರೆ ಆಗ ಮಾಯೆ ಆಕರ್ಷಣೆ ಆಗುವುದಿಲ್ಲ, ಒಳಗಾಗುವುದಿಲ್ಲ. ಏಕೆಂದ್ರೆ ಪ್ರಗತಿಶೀಲ ಭಕ್ತನಿಗೆ ಅಂತ ಸ್ತ್ರೀಯು ನರಕ ದ್ವಾರ ಎಂದು ಧರ್ಮಗಳಲ್ಲಿ ಘೋಷಿಸಲಾಗಿದೆ. ಹಾಗಾಗಿ ಈಗ ಒಬ್ಬ ಎಂತ ಹೇಳುವಂಥದ್ದು, ಸ್ಕೂಲಲ್ಲಿ ಇದ್ದಾನೆ, ಸ್ಕೂಲ್ ಆದಮೇಲೆ ಅವ ಕಾಲೇಜ್ ಮಾಡಬೇಕು, PUC ಮಾಡಬೇಕು, PUC ಆದಮೇಲೆ ಅವ ಇಂಜಿನಿಯರಿಂಗ್ ಮಾಡಬೇಕು, ಮತ್ತೆ ಅವ ಮಾಸ್ಟರ್ಸ್ ಮಾಡಬೇಕು, ಮತ್ತೆ PhD ಮಾಡಬೇಕು. ಇದೆಲ್ಲ ಪ್ರೋಗ್ರೆಸ್ 1 by 1. ಲಾಸ್ಟ್ಗೆ ಅದೇ PhD ಮಾಡುವಂಥದ್ದು. ಈಗ ಎಂತಾಗ್ತದೆ, ಇದು ಹಂತ, ಒಂದೊಂದು ಹಂತ. ಈಗ 10th ಅಲ್ಲಿ ಇರುವಾಗಲೇ ಅವನಿಗೆ ಆಕರ್ಷಣೆ ಬಂದು ಕಲಿಯಿಲ್ಲ, ಫೇಲ್ ಆದ್ರೆ ಅವ ಮುಂದೆ ಹೋಗುದಿಲ್ಲ, ಹೋಗುದಿಲ್ಲ, ಮುಂದೆ ಫರ್ದರ್ ಕ್ಲಾಸಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ನಾವೆಲ್ಲ ಈಗ ವಿ ಆರ್ ನರ್ಸರಿ ಸ್ಟೂಡೆಂಟ್ಸ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್. ನರ್ಸರಿ ಸ್ಟೂಡೆಂಟ್ಸ್ ಅಂದ್ರೆ ಯಾವುದರಲ್ಲಿ? ಕೃಷ್ಣ ಪ್ರಜ್ಞೆಯಲ್ಲಿ ವಿ ಆರ್ ನರ್ಸರಿ, ವಿ ಆರ್ ಬೇಬಿ ಸಿಟ್ಟಿಂಗ್. ಈಗ ಪ್ರಭುಪಾದದೆಲ್ಲ PhD ಆಗಿದೆ, ಇಸ್ ಅ ಪ್ಯೂರ್ ಡಿವೋಟಿ. ಭಕ್ತಿಯಲ್ಲಿ has done his PhD, is a ಪ್ರೊಫೆಸರ್. ಈಗ ನಾವೆಲ್ಲ ಬೇಬಿ ಸಿಟ್ಟಿಂಗ್ ಅಲ್ಲಿ ಇರುವವರು. ಹಾಗಾಗಿ ನಮ್ಗೆ ಈಗ ಹೆಣ್ಣನ್ನು ಕಳಿಸ್ತಾರೆ, ನಮ್ಗೆ ಆಕರ್ಷಣೆ ಆಗ್ತದೆ. ಯಾಕೆಂದ್ರೆ ನಮಗೆ ಭಗವಂತನ ಪಾದದಲ್ಲಿ ಆಕರ್ಷಣೆ ಇಲ್ಲ. ಹಾಗೆ ನಾವು ಕೊಲ್ಯಾಪ್ಸ್ ಆಗ್ತೇವೆ, ಪತನ ಆಗ್ತದೆ. ಆದ್ರೆ ಪ್ಯೂರ್ ಡಿವೋಟೀಸ್ ಆಗುವುದಿಲ್ಲ, ಪ್ಯೂರ್ ಡಿವೋಟೀಸ್ ಆಗುವುದಿಲ್ಲ. ಇದನ್ನು ನಾವು ಇಲ್ಲಿಂದ ತಿಳಿಬೇಕು. ಹೋಗಿ ಪ್ರಭುಪಾದ ಭಾವಾರ್ಥ ನೋಡುವ. ಎಸ್, ಪ್ರಗತಿಶೀಲ ಭಕ್ತನಿಗೆ ಅಂತ ಸ್ತ್ರೀಯು ನರಕ ದ್ವಾರ. ನೋಡಿ, ನರಕ ದ್ವಾರ. ಯಾಕೆ ನರಕ ದ್ವಾರ ಅಂದ್ರೆ ಈ ಅಷ್ಟು ಗೋಡ್. ಈಗ ಇಲ್ಲಿ ಬಂದಿದ್ದಾನೆ, ಜೈಲಿಗೆ ಬಂದಿದ್ದಾನೆ. ಜೈಲಿಗೆ ಬಂದಿದ್ದಾನೆ ಅಂದ್ರೆ ನೆಕ್ಸ್ಟ್ ಜೈಲಿಂದ ಬಿಡುಗಡೆ ಹೋಗಿ ಅವನು ವಾಪಸ್ ಮನೆಗೆ ಹೋಗ್ಬೇಕು. ಹಾಗಾಗಿ ಸ್ತ್ರೀಯ ಆಕರ್ಷಣೆ ಅಂದ್ರೆ ವಾಪಸ್ ಅವ ಜೈಲಲ್ಲಿ ಇರುವಂತದ್ದು. ಅದು ಕೂಡ ಎಂತ ಜೈಲು? ಇನ್ನೊಂದು ಎಂತ ಹೇಳುವಂತದ್ದು, ಜೈಲಲ್ಲಿ ಇದ್ದು ಅಲ್ಲಿ ಇನ್ನೊಂದು 2 ಮರ್ಡರ್ ಮಾಡ್ತಾನೆ. ಹಾಗೆಂತ ಮಾಡ್ತಾರೆ ಅವನಿಗೆ? ಆ ಜೈಲಲ್ಲಿ ತುಂಬಾ ವರ್ಸ್ಟ್ ಜೈಲ್, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಹಿಂದೆ ಹೇಳ್ತಾ ಇದ್ರು, ಅಲ್ಲಿ ತುಂಬಾ ಎಂತ ಹೇಳುವಂಥದ್ದು ವರ್ಸ್ಟ್ ಉಂಟಂತೆ ಜೈಲು. ಅಲ್ಲಿ ಹಾಕ್ತಾರೆ. ಅಲ್ಲಿ ಯಾಕೆ ಎಂತ ಮಾಡ್ತಾರೆ? ಅಲ್ಲಿ ಈ ಎಂತ ಹೇಳುವಂಥದ್ದು ಹಂದಿಗಳೊಟ್ಟಿಗೆ, ನಾಯಿಗಳೊಟ್ಟಿಗೆ ಅವನಿಗಿರ್ಬೇಕು. ತುಂಬಾ ಕಷ್ಟ ಅಲ್ಲಿ ಇರುವಂಥದ್ದು. ಯಾಕೆಂದ್ರೆ ತುಂಬಾ ಇಲ್ಲಿ ಜೈಲಲ್ಲಿ ಇದ್ದು ಅವು ಕಿರಿಕಿರಿ ಮಾಡಿದ್ರೆ ಅಂತ ವರ್ಸ್ಟ್ ಜೈಲಿಗೆ ಹಾಕ್ತಾರೆ. ಹಾಗೆ ಈ ಭೌತಿಕ ಲೋಕ ಇಟ್ ಇಸ್ ಜೈಲು. ಹಾಗೆ ಈ ಜೈಲಲ್ಲಿ ನಮ್ಗೆ ಕೃಷ್ಣನಲ್ಲಿ ಆಕರ್ಷಣೆ ಆಗಿ ನಾವು ವಾಪಸ್ ಭಗವಂತ ಧಾಮಕ್ಕೆ ಹೋಗ್ಬೇಕು. ಈಗ ನಮಗೆ ಜೈಲಲ್ಲಿ ಇದ್ದು ನಮಗೆ ಸ್ತ್ರೀಯ ಮೇಲೆ ಆಕರ್ಷಣೆ ಆದ್ರೆ ಎಂತ ಮಾಡ್ತದೆ? ನರಕ, ನೆಕ್ಸ್ಟ್ ನರಕ. ಭೂಲೋಕದಲ್ಲಿದ್ದೇವೆ, ನೆಕ್ಸ್ಟ್ ನರಕಕ್ಕೆ ಟಿಕೆಟ್. ಎಸ್, ಎಸ್. ಯೋಗದ ಅತ್ಯುನ್ನತ ಹಂತವೇ ಪೂರ್ಣ ಕೃಷ್ಣ ಪ್ರಜ್ಞೆ. ನೋಡಿ, ಹೈಯೆಸ್ಟ್ ಟಾಪ್ ಮೋಸ್ಟ್ ಯೋಗದ ಅಂತ್ಯ, ಹಂತ. ಯೋಗದ ಅತ್ಯುನ್ನತ ಹಂತ ಅಂದ್ರೆ ಕೃಷ್ಣ ಪ್ರಜ್ಞೆ, ಪೂರ್ತಿ. ನಿಮ್ಮ ಪ್ರಜ್ಞೆ ಅಂತಂದ್ರೆ ಚೂರು ಕೂಡ ಕಲುಷಿತ ಇಲ್ಲ. ಅಂದ್ರೆ ನಿಮ್ಮ ಕಣ್ಣು ಟೋಟಲ್ ಕೃಷ್ಣನ ಪಾದದಲ್ಲಿ. ಯಾರು ಎಂತ ಹೀಗೆ ಮಾಡಿದ್ರು ಕೂಡ ಡಿವೇಟ್ ಆಗುದಿಲ್ಲ. ಅದು ಎಂತ ಮಾಡಿದ್ರು ಕೂಡ ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ನಿಮ್ಗೆ ಹೇಗೆ ಶಮಿಕ ಋಷಿ ಪರೀಕ್ಷಿತ್ ಮಹಾರಾಜ್ ಹೋಗಿ ಸತ್ತವನ ಹಾಕ್ತಾನೆ, ಅವರಿಗೆ ಎಫೆಕ್ಟ್ ಆಗುವುದಿಲ್ಲ. ಬಿಕಾಸ್ ಈಸ್ ಇನ್ ಸಮಾಧಿ, ಭಗವಂತನ ಸಮಾಧಿಯಲ್ಲಿ ಇದ್ದಾರೆ. ಹಾಗೆ ನಾವು ಕೂಡ ಪೂರ್ತಿ ಭಗವಂತನಲ್ಲಿ ಪೂರ್ಣ ಕೃಷ್ಣನಲ್ಲಿ ಇದ್ರೆ ಆಗ ಮಾಯೆ ಎಷ್ಟು ಈ ಹೆಂಗಸರನ್ನು ಬಿಟ್ಟರು ಕೂಡ. ಯಾಕೆಂದ್ರೆ
ಹೆಂಗಸು ಅಂದ್ರೆ ಮಾಯೆ ಸನ್ನಿ, ಇದನ್ನು ಅರ್ಥ ಮಾಡಬೇಕು. ಇದನ್ನು ಭಗವದ್ಗೀತೆ ದೃಢಪಡಿಸಲಾಗಿ ಯಾರು ಸದಾಕಾಲ ಕೃಷ್ಣನ ಭಕ್ತಿಯಿಂದ ಸ್ಮರಿಸ್ತಾನೆ ಅವ್ರು ಯೋಗಿಗಳು, ಅಂದ್ರೆ ಯೋಗಿನಾಮ್ ಅಪಿ ಸರ್ವೇಶಾಂ. ದೇವೋತ್ತಮ ಪರಮೇಶ್ವರ ಭಕ್ತಿ ಸಲ್ಲಿಸುವ ಮೂಲಕ ಐಕ ಮಾಲಿನ್ಯಗಳ ಮುಕ್ತನಾದವನು ಭಗವದ್ ವಿಜ್ಞಾನವನ್ನು ಅರಿತುಕೊಳ್ಳಲು ಸಮರ್ಥನಾಗುವನು. ಅಂದ್ರೆ ಇದು ಯಾವುದು, ಶೃಣ್ವತ ಶ್ವಾಸತ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತ ಅಭದ್ರಾಣಿ ವಿಧುನತಿ ಸುರಸದ ನಷ್ಟ ಪ್ರಾಯೇಶ ಭದ್ರೇಶ್ ನಿತ್ಯಂ ಭಾಗವತ ಸೇವೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿ ಭವತಿ ನೈಷಿಗಿ. ಮತ್ತೆ ತದಾ ರಜಸ್ತಮೋ ಭಾವ ಆ ಶ್ಲೋಕ ಕಾಮಲೋಭ ದಯಸೆ ಚೇತೆ ಅನಾವೃತಂ ಚಿತಂ ಸತ್ವೆ ಪ್ರಸೀದತಿ. ಏವಂ ಪ್ರಸನ್ನ ಮನಸ್ಸು ಭಗವದ್ಭಕ್ತಿ ಯೋಗದ ಭಗವತಿ ಜ್ಞಾನ ಮುಕ್ತ ಸಂಘಸ್ಯ ಜಾಯತೆ ಛಿದ್ಯತೆ ಹೃದಯ ಗ್ರಂಥಿ ಭಿದ್ಯತೆ ಸರ್ವ ಸಂಶಯ ಕ್ಷೀಯಂತಿ ಚಾಸ್ಯ. ಅದು ಆ ಶ್ಲೋಕ, ಅದು ಅದನ್ನೇ ಹೇಳುವಂಥದ್ದು. ಹಾಗೆ ಮೂಲಕ ಐಕ ಮಾಲಿನ್ಯ ಮುಕ್ತನಾದವನು ಭಗವದ್ ವಿಜ್ಞಾನ ಅರಿತುಕೊಳ್ಳಲು ಸಮರ್ಥನಾಗುವನು. ಹೀಗೆ ಒಂದು ಭಾಗವತದ ಪ್ರಥಮ ಸ್ಕಂದದ 2ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ಅಂದ್ರೆ ಎಲ್ಲ ಐಕ ಮಾಲಿನ್ಯ ಹೋಗ್ತದೆ ಭಗವಂತನ ಸೇವೆ ಮಾಡಿದ್ರೆ. ಈಗ ಇದೆಲ್ಲ ಉಂಟು, ಎಸ್ ಪ್ರಭುಪಾದ ಹೇಳಿದ್ದಾರೆ, ಆದ್ರೆ ಇದಕ್ಕೆ ಸೊಲ್ಯೂಷನ್ ಕೂಡ ಉಂಟು. ನೋಡಿ ಹೇಗೆ ಅಂದ್ರೆ ಪ್ರಭುಪಾದ ಒಂದು ಹೇಳುವಂಥದ್ದು ಖಾಲಿ ಜಸ್ಟ್ ಹೇಳುವಂಥದ್ದು ಮಾತ್ರ ಅಲ್ಲ, ಈಗ ಈಸ್ ಗಿವ್ಸ್ ಸೊಲ್ಯೂಷನ್ ಆಲ್ಸೋ. ಹೇಗೆ ಅದರಿಂದ ಹೊರಗೆ ಬರುವಂಥದ್ದು. ಈಗ ನನಗೆ ರೋಗ ಉಂಟು, ಡಾಕ್ಟರ್ ಹೇಳ್ತಾರೆ ನಿನ್ಗೆ ರೋಗ ಉಂಟು, ಅರೇ ರೋಗ ಉಂಟು, ಯು ಗಿವ್ ಸಮ್ ಮೆಡಿಸಿನ್, ಮದ್ದು ಕೊಡಿ ರೋಗ ಹೋಗ್ಲಿಕ್ಕೆ. ನೀವು ಖಾಲಿ ಎಸ್ ನಿಮ್ಗೆ ರೋಗ ಉಂಟು ಇಲ್ಲ. ಅದೇ ರೀತಿ ಪ್ರಭುಪಾದ ಸೇಸ್ ಯು ಆರ್ ಹ್ಯಾವಿಂಗ್ ಡಿಸೀಸ್ ಬಟ್ he gives medicine. What is that medicine? You do devotional service. ಡಿವೋಷನಲ್ ಸರ್ವಿಸ್ ಮಾಡಿದ್ರೆ ಐಕ ಮಾಲಿನ್ಯದಿಂದ ನಾವು ಮುಕ್ತರಾಗ್ತೇವೆ. ಇಲ್ಲಿ ಪ್ರತಿಲಬ್ಧ ಆತ್ಮ ಲಾಭ ಎಂಬ ಶಬ್ದ ಬಂದಿದೆ. ಆತ್ಮ ಎಂದರೆ ತಾನು, ಲಾಭ ಎಂದರೆ ಗಳಿಕೆ. ಸಾಮಾನ್ಯವಾಗಿ ಬದ್ಧಾತ್ಮರು ತಮ್ಮ ಆತ್ಮವನ್ನು ಕಳೆದುಕೊಂಡಿರುತ್ತಾರೆ. ನೋಡಿ, ಬದ್ಧಾತ್ಮನಿಗೆ ಆತ್ಮ ಎಂತಂದು ಗೊತ್ತಿಲ್ಲ, ದೇಹದ ಭವನಲ್ಲಿ ಇರ್ತಾನೆ. ಹಾಗಾಗಿ ಅವನಿಗೆ ಹೆಣ್ಣನ್ನು ನೋಡುವ ಖುಷಿ ಆಗ್ತದೆ. ಒಂದು ಹೆಣ್ಣನ್ನು ನೋಡ್ತಾನೆ, ಇನ್ನೊಂದನ್ನು ನೋಡ್ತಾನೆ. ಏಕೆಂದ್ರೆ ಆತ್ಮದ ನೆಲೆ ಇಲ್ಲ. ಆದರೆ ಪಾರಮಾರ್ಥಿಕರು ಆತ್ಮಸಾಕ್ಷ್ಯ ಹೊಂದಿರುತ್ತಾರೆ, ಅಂದರೆ ಭಕ್ತಿಯಲ್ಲಿದ್ದಾರೆ. ಯಾರು? ಎಸ್ ಈಸ್ ಹ್ಯಾವಿಂಗ್ ರಿಯಲೈಸೇಷನ್. ಎಷ್ಟು ರಿಯಲೈಸೇಷನ್? ತಮಾಂ ಪ್ರಪದ್ಯಂತೆ. ಅವ ಎಷ್ಟು ಸರೆಂಡರ್ ಆಗಿದೆ ಆ ಮಟ್ಟಿಗೆ ಅವನಿಗೆ ಸಾಕ್ಷಾತ್ಕಾರ ಉಂಟು. ಅವನು ಸರೆಂಡರ್ ತುಂಬಾ ಜಾಸ್ತಿ ಇದ್ರೆ ಅವನಿಗೆ ಜಾಸ್ತಿ ಸಾಕ್ಷಾತ್ಕಾರ ಉಂಟು, ಅವನ ಸರೆಂಡರ್ ಕಡಿಮೆ ಇದ್ರೆ ಕಡಿಮೆ. ಯೋಗ ಸಿದ್ಧಿಯ ಅತ್ಯುನ್ನತ ನೆಲೆಗೆ ಏರಬಯಸುವ ಆತ್ಮ ಸಾಕ್ಷಾತ್ಕಾರಿಗಳು ಯುವತಿಯರ ಸಂಘ ಮಾಡಬಾರದೆಂದು ಹೇಳಿದೆ. ನೋಡಿ, ಆಗ ಯುವತಿಯ ಸಂಘ ಮಾಡಿದರೆ ನಾವು ಹೇಗೆಂದ್ರೆ ಕಟ್ಟಿಗೆಯನ್ನು ಹೊತ್ತಿಸ್ತೇವೆ ಮತ್ತೆ ನೀರು ಹಾಕ್ತೇವೆ. ಯುವತಿಯ ಸಂಘ ಅಂದ್ರೆ ನೀರು ಹಾಕಿದಾಗೆ, ಅಂದ್ರೆ ತುಂಬಾ ಕಷ್ಟಪಟ್ಟು ಎಂತ ಹೇಳುವಂಥದ್ದು, ಕೃಷ್ಣ ಪ್ರಜ್ಞೆಯನ್ನು ಮಾಡುವಂಥದ್ದು. ಆಗ ಈ ಸಂಘ ಬಂದ್ರೆ ಅಂತ ಆಗ್ತದೆ, ಮತ್ತೆ ಅಲ್ಲಿ ನಮ್ಮ ಅಟ್ರಾಕ್ಷನ್ ಹೋಗ್ತದೆ ಭಗವಂತನ ಸೇವೆಯಲ್ಲಿ, ವಾಪಸ್ ಇಲ್ಲಿ ನಮಗೆ ಅಟ್ರಾಕ್ಷನ್ ಬರ್ತದೆ, ಇಲ್ಲಿ ಬರ್ತದೆ, ಉಲ್ಟಾ ಆಗ್ತದೆ. ಎಸ್, ಅದೇ ವೇಳೆಯಲ್ಲಿ ಅವನು ಯೋಗಿಯೂ ಆಗಬಹುದು ಅವರು ಹೇಳುತ್ತಾರೆ. ನೋಡಿ, ಬೋತ್ ಆಪ್ಷನ್ ಉಂಟು ನಮಗೆ. ಐದರ್ ವಿ ಕ್ಯಾನ್ ಬಿಕಮ್ ಯೋಗಿ, ಟಾಪ್ ಮೋಸ್ಟ್ ಯೋಗಿ, ಭಕ್ತಿ ಯೋಗಿ, ಆರ್ ಎಲ್ಸ್ ನಾವು ಸ್ತ್ರೀಯ ಸಂಘ ಮಾಡಿ ಪತನ ಕೂಡ ಆಗ್ಬೋದು. ಎರಡು ಕೂಡ ಉಂಟು, ಟೂ ಆಪ್ಷನ್ಸ್ ಆದ. ಯಾವುದೇ ಪ್ರಮಾಣೀಕೃತ ಯೋಗ ಪದ್ಧತಿಯಲ್ಲೂ ಸ್ತ್ರೀ ಸಂಘವನ್ನು ಮನ್ನಣೆ ಮಾಡಿಲ್ಲ. ನೋಡಿ, ಯಾವುದು ಕೂಡ. ಈಗ ಹೇಗಂದ್ರೆ ಒಂದು ಸಂಸ್ಥೆ ಉಂಟು, ನಾನು ಹೆಸರು ಹೇಳುವುದಿಲ್ಲ, ಅವರು ಬಿಳಿದಾಗ್ತಾರೆ. ಹಾಗೆ ನಾನು ಮತ್ತೆ ಹೇಳ್ತೇನೆ, ರೆಕಾರ್ಡಿಂಗ್ ಆದಮೇಲೆ ನಾನು ಕ್ಲಾಸ್ ನೆಕ್ಸ್ಟ್ ಹೇಳ್ತೇನೆ. ನಾನು ರೆಕಾರ್ಡಿಂಗ್ ಆಫ್ ಮಾಡಿ ಹೇಳ್ತೇನೆ, ಹೇಗೆಂದ್ರೆ ಪ್ರಭುಪಾದ ಹೇಳಿದ್ದುಂಟು, ಪ್ರಭುಪಾದ ಅವರಿಗೆ ಎಂತ ಹೇಳಿದ್ದಾರೆ ಅದು ಉಂಟು. ಓಕೆ, ಅದು ಇಲ್ಲಿ ರಿಲೇಟ್ ಆಗ್ತದೆ. ಎಸ್, ನೋಡಿ, ಇದಕ್ಕೆ ಅದು ರಿಲೇಟ್ ಆಗ್ತದೆ, ಈಗ ಹೇಳುವುದಿಲ್ಲ, ಮತ್ತೆ ಹೇಳ್ತೇನೆ. ಓಕೆ, ಯಾವುದೇ ಪ್ರಾಮಾಣಿಕೃತ ಯೋಗ ಪದ್ಧತಿಯಲ್ಲೂ ಸ್ತ್ರೀ ಸಂಘವನ್ನು ಮನ್ನಣೆ ಮಾಡಿಲ್ಲ. ಸ್ತ್ರೀ ಸಂಘವು ನರಕ ಜೀವನಕ್ಕೆ ದ್ವಾರ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ನೋಡಿ, ಇದಕ್ಕೆ ನನಗೆ ರಿಮೈಂಡ್ ಮಾಡಿ, ಕ್ಲಾಸ್ ಆದಮೇಲೆ ನಾನು ರೆಕಾರ್ಡಿಂಗ್ ಆಫ್ ಮಾಡ್ತೇನೆ, ಮತ್ತೆ ಹೇಳ್ತೇನೆ. ವೈದಿಕ ನಾಗರಿಕತೆಯಲ್ಲಿ ಸ್ತ್ರೀ ಸಾಹಸವು ಬಹಳ ಮಟ್ಟಿಗೆ ಪ್ರತಿಬಂಧಿತವಾಗಿದೆ. 4 ಆಶ್ರಮಗಳ ಪೈಕಿ ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸ, ಈ 3 ಆಶ್ರಮಗಳಲ್ಲಿಯೂ ಸ್ತ್ರೀ ಸಾಹಸವನ್ನು ಕಟ್ಟುನಿಟ್ಟು, ಅಂದರೆ ಯಾವುದರಲ್ಲಿ ಫಸ್ಟ್ 25 years ಬ್ರಹ್ಮಚರ್ಯ, ಮತ್ತೆ
50 ಮತ್ತೆ 50 75 ವಾನಪ್ರಸ್ಥ. ಅಂದ್ರೆ 50 ಆದಮೇಲೆ ಗೃಹಸ್ಥ, 25 to 50 ಗೃಹಸ್ಥ, ಮತ್ತೆ ಅವ ವಾನಪ್ರಸ್ಥ ಅಂದ್ರೆ ಸನ್ಯಾಸಿ ಆಗ್ಲಿಕ್ಕೆ ಪ್ರಾಕ್ಟೀಸ್ ಮಾಡುವಂಥದ್ದು. ಹಾಗಾಗಿ ಹೆಣ್ಣಿನ ಸಹವಾಸ ಇಲ್ಲ ವಾನಪ್ರಸ್ಥದಲ್ಲಿ. 25 ವರ್ಷ ಇರ್ಬೋದು ಯಾವುದರಲ್ಲಿ, ಈ ಗೃಹಸ್ಥ ಜೀವನದಲ್ಲಿ, ಮತ್ತೆ ಇಲ್ಲ. ಮತ್ತೆ ಸನ್ಯಾಸಿಯಲ್ಲಿ ಕೂಡ ಇಲ್ಲ. ಹಾಗೆ 3 ಆಶ್ರಮದಲ್ಲಿ ಇಲ್ಲ, 1 ಆಶ್ರಮದಲ್ಲಿ ಮಾತ್ರ, ಗೃಹಸ್ಥಾಶ್ರಮದಲ್ಲಿ ಸ್ತ್ರೀ ಒಟ್ಟಿಗೆ ಇರ್ಬೋದು. ಸ್ತ್ರೀ ಸಹವಾಸ ಕಠಿಣ. ಗೃಹಸ್ಥಾಶ್ರಮ ಮಾತ್ರ ಸ್ತ್ರೀಯೊಂದಿಗೆ ಆಪ್ತ ಸಂಬಂಧ ಹೊಂದಲು ಅನುಮತಿ ನೀಡಲಾಗಿದೆ. ಮತ್ತು ಈ ಸಂಬಂಧ ಒಳ್ಳೆಯ ಸಂತಾನ ಪ್ರಾಪ್ತಿ ನೋಡಿ. ಅದು ಇಲ್ಲಿ ಕೂಡ ಎಂತ, ಇಲ್ಲಿ ಒಳ್ಳೆಯ ಸಂತಾನ ಮಾಡಲಿಕ್ಕೆ ಮಾತ್ರ ಇರುವಂಥದ್ದು, ಸೀಮಿತವಾದದ್ದು. ಈ ಐಕ್ಯ ಪ್ರಪಂಚಕ್ಕೆ ಸತತವಾಗಿ ಅಂಟಿಕೊಂಡಿರಲು ಅಲ್ಲ. ಯಾಕೆಂದ್ರೆ ನಾವು ಜಾಸ್ತಿ ಅಂಟಿಕೊಂಡ್ರೆ ಎಂತಾಗ್ತದೆ, ನಾವು ಅದರಲ್ಲೇ ಅಂಟಿಕೊಂಡಿರ್ತೇವೆ. ಹಾಗಾಗಿ ಹೇಗೆಂದ್ರೆ ಓಕೆ ಒಟ್ಟಿಗಿದ್ದೇವೆ, ಕೃಷ್ಣ ಪ್ರಜ್ಞೆ ಮಗುವನ್ನು ಹುಟ್ಟಿಸ್ಲಿಕ್ಕೆ ಅಷ್ಟೇ, ಅಲ್ಲಿ ಅಂಟಿಕೊಂಡಿರ್ಲಿಕ್ಕೆ ಅಲ್ಲ. ಸ್ತ್ರೀ ಸಹವಾಸದಲ್ಲಿ ತೊಡಗಬಹುದು. ಎಸ್, ಐಕ್ಯ ಪ್ರಪಂಚಕ್ಕೆ ಸತತವಾಗಿ ಅಂಟಿಕೊಂಡು ನೋಡಿ, ಸತತ ಅಂಟಿಕೊಂಡು ಬೇಕು, ಸ್ತ್ರೀ ಸಹವಾಸದಲ್ಲಿ ತೊಡಗಬಹುದಂತೆ. ಓಕೆ, ನೆಕ್ಸ್ಟ್ ಶ್ಲೋಕ. ಭಗವಂತನ ಸೃಷ್ಟಿಯಾದ ಹೆಣ್ಣು ಮಾಯೆಯ ಪ್ರತಿನಿಧಿ. ಅಂತ ಹೆಣ್ಣಿನ ಸೇವೆ ಸ್ವೀಕರಿಸಿ ಮಾಯ ಸಂಘ ಮಾಡುವವನು ಅದು ಹುಲ್ಲು ಮುಚ್ಚಿದ ಅಂಧಕೂಪದಂತೆ ಮೃತ್ಯುವಿಗೆ ಮಾರ್ಗ ಎಂಬುದನ್ನು ಖಚಿತವಾಗಿ ಹೇಳಬೇಕು. ಈಗ ಎಂತಂದ್ರೆ, ಕೆಲವೊಮ್ಮೆ ನೀವು ಕಾಡಿನಲ್ಲಿ ಹೋಗ್ಬೋದು. ಕಾಡಿನಲ್ಲಿ ಹೋಗುವಾಗ ಎಂತ ಇರ್ತದೆ, ಹುಲ್ಲೆಲ್ಲ ಮುಚ್ಚಿರ್ತದೆ, ಕೆಳಗೆ ಬಾವಿ ಇರ್ತದೆ. ರಪ್ಪವ ಈಗ ಕಾಲಿಡ್ತಾನೆ, ಅದರೊಳಗೆ ಬೀಳ್ತಾನೆ. ಈಗ ನೀವು ಆನೆ ಎಂತ ಆಗ್ತದೆ, ಆನೆ ಕಂಟ್ರೋಲಿಗೆ ಬರುವುದಿಲ್ಲ. ಹಾಗೆ ಇವ ಬೇಟೆಗಾರ ಎಂತ ಮಾಡೋದು, ಹೆಣ್ಣು ಆನೆಯನ್ನು ಬಿಡುವಂಥದ್ದು. ಹಾಗೆ ಈ ಹೆಣ್ಣು ಆನೆಗೆ ಟ್ರೈನಿಂಗ್ ಮಾಡಿರ್ತಾನೆ, ಅವ ಸೀದಾ ಬರ್ತದೆ ಬಂದು ಅಲ್ಲಿ ಒಂದು ಪಿಟ್ಟಿರ್ತದೆ, ಅದಕ್ಕೆ ಈ ಹುಲ್ಲಾಗಿರ್ತಾರೆ. ಹಾಗೆ ಅಲ್ಲಿ ಹೆಣ್ಣು ಆನೆ ಸಡನ್ ಆಗಿ ಡಿವೇಟ್ ಆಗ್ತದೆ, ಈ ಗಂಡು ಆನೆ ಆ ಪಿಟ್ಟಿನೊಳಗೆ ಬೀಳ್ತದೆ. ಹಾಗೆ ಇಲ್ಲಿ ಕೂಡ ಹಾಗೆ, ಹೆಣ್ಣು ಅಂದ್ರೆ ಮಾಯ ಪ್ರತಿನಿಧಿ. ಯಾಕೆಂದ್ರೆ ಭಗವಂತ, ಓಕೆ ನೋಡಿ, ಭಗವಂತ ಈ ಹೆಣ್ಣನ್ನು ಯಾಕೆ ಮಾಯ ಪ್ರತಿನಿಧಿ ಮಾಡಿದ್ದಾನೆ ಅಂದ್ರೆ, ಕೃಷ್ಣ ವಾಂಟ್ಸ್ ಓನ್ಲಿ ಕ್ವಾಲಿಫೈಡ್ ಪರ್ಸನ್ ಟು ಕಮ್ ಟು ಸ್ಪಿರಿಚುವಲ್ ವರ್ಲ್ಡ್. ಅರ್ಹತೆ ಇರುವವರು ಮಾತ್ರ ಬರಬೇಕು, ಇದು ಕೃಷ್ಣನ ಉದ್ದೇಶ. ಈಗ ಹೇಗಂದ್ರೆ ಕೆಲವೆಲ್ಲ ಎಂತ ಹೇಳುವಂಥದ್ದು, ಟಾಪರ್ಸ್, ಕೆಲವು ಕಂಪನಿಯವರು ಟಾಪರ್ಸ್ ಅನ್ನು ಮಾತ್ರ ತಗೊಳ್ತಾರೆ, ಎಲ್ಲರೂ ಬೇಡ ಅವರಿಗೆ, ಸಿಲೆಕ್ಟೆಡ್. ಎಸ್, ನಮಗೆ ಒಂದು 100 ಜನ ಬೇಕು ಕಂಪನಿಗೆ, ಎಲ್ಲ 100 ಜನಗಳು ಟಾಪರ್ಸ್. ಹಾಗೆ ಕೃಷ್ಣನಿಗೆ ಕೂಡ ಹಾಗೆ, ಕೃಷ್ಣನಿಗೆ ಎಲ್ಲ ಟಾಪರ್ಸ್ ಅಲ್ಲಿ ಹೋಗ್ಬೇಕು. ಎಲ್ಲಿಗೆ? ಭಗವಂತ ಧಾಮಕ್ಕೆ. ಅದಕ್ಕೆ ಭಗವಂತ ಎಂತ ಮಾಡುವಂಥದ್ದು, ಹೆಣ್ಣನ್ನು ಬಿಟ್ಟದ್ದು. ಯಾಕೆಂದ್ರೆ ಓಕೆ ಇದರಲ್ಲಿ ಪಾಸ್ ಆದ್ರೆ ವಾಯ್ಸ್ ಈಸ್ ಪಾಸ್, ಭಗವಂತ ನೋಡ್ತಾ ಇರ್ತಾನೆ. ಓಕೆ, ಇವ ನಾನು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಎಷ್ಟು ಹೆಣ್ಣು ಬಿಟ್ಟರು ಕೂಡ ಎಂತ, ಯಾಕೆಂದ್ರೆ ನನ್ನಲ್ಲಿ ಅಬ್ಸಾರ್ವ್ ಆಗಿದ್ದಾನೆ. ಭಗವಂತನಿಗೆ ಗೊತ್ತಾಗ್ತದೆ. ಅಂತ ಹೆಣ್ಣಿನ ಸೇವೆ ಸ್ವೀಕರಿಸಿ ಮಾಯ ಸಂಘ ಮಾಡುವವನು ಅದು ಹುಲ್ಲು ಮುಚ್ಚಿದ ಅಂಧಕೂಪದಂತೆ. ನೋಡಿ, ಕೆಲವು ಬಾವಿಯಲ್ಲಿ ಇರ್ತದೆ, ತುಂಬಾ ಡೀಪ್ ಬಾವಿ, ಗೊತ್ತಿಲ್ಲ. ನಾವು ಕಾಡಲ್ಲಿ ಹೋಗುವಾಗ ಅಲ್ಲಿ ಒಳಗೆ ಬಿದ್ರೆ ಎಸ್ ನಾವು ಸಾಯ್ತೇವೆ. ಎಸ್, ಕೆಲವೊಮ್ಮೆ ಹೀಗಾಗ್ತದೆ, ಬಳಸದೆ ಬಿಟ್ಟ ಬಾವಿಯ ಮೇಲೆ ಹುಲ್ಲು ಬೆಳೆಯುತ್ತದೆ. ಇದಾಗಿದೆ ತುಂಬಾ ಸತಿ, ಕೆಲವರಿಗೆಲ್ಲ ಆಗಿದೆ. ಇದನ್ನು ಅರಿಯದ ಪಥಿಕನು ಬಾವಿಯೊಳಗೆ ಬೀಳುತ್ತಾನೆ, ಅವನಿಗೆ ಸಾವು ಖಂಡಿತ. ಅಂತೆ ಸ್ತ್ರೀ ಸಹವಾಸ ಅವಳ ಸೇವೆಯನ್ನು ಸ್ವೀಕರಿಸುವುದರೊಂದಿಗೆ ಆರಂಭವಾಗ್ತದೆ. ನೋಡಿ, ಸೇವೆಯನ್ನು ಸ್ವೀಕರಿಸುವುದರೊಂದಿಗೆ ಸ್ಟಾರ್ಟ್ ಆಗುವುದಂತೆ. ಏಕೆಂದ್ರೆ ಪುರುಷನ ಸೇವೆಗಾಗಿ ವಿಶೇಷವಾಗಿ ಭಗವಂತನ ಹಾಗೆ ಸ್ತ್ರೀ ಇರುವಂತಹ ಸೇವೆಗಾಗಿ. ಆದ್ರೆ ಎಂತ, ಈಗ ಸ್ತ್ರೀಯ ಸೇವೆ ಅದು ನಮ್ಗೆ ಪರ್ಸನಲ್ ಇರಬಾರ್ದು. ಇಟ್ ಶುಡ್ ಬಿ ಫಾರ್ ಕೃಷ್ಣ, ದೆನ್ ಇಟ್ ಈಸ್ ಓಕೆ. ವೆನ್ ಯು ಟೇಕ್ ಪರ್ಸನಲಿ, ದೆನ್ ದೇರ್ ಇಸ್ ಪ್ರಾಬ್ಲಮ್. ಅಂಗೀಕರಿಸಿ ಪುರುಷ ಬಲೆಗೆ ಬೀಳುತ್ತಾನೆ. ಅವಳು ನರಕಕ್ಕೆ ದಾರಿ ಎಂದು ಅರಿತುಕೊಳ್ಳುವಷ್ಟು ಬುದ್ಧಿವಂತ ನಲ್ಲದವನು ಮುಕ್ತವಾಗಿ ಅವಳ ಸಂಘ ಮಾಡಬಹುದು. ಹಾಗೆ ಜಾಸ್ತಿ ಸಂಘ ಮಾಡಬಾರ್ದು, ಮಾಡಬಾರ್ದು.
ಆದರೆ ಪಾರಮಾರ್ಥಿಕ ವೇದಿಕೆಯನ್ನು ಏರಬಯಸುವವರಿಗೆ ಇದು ನಿರ್ಬಂಧಿತ. ಪಾರಮಾರ್ಥಿಕ ಅಂದರೆ ಯಾರು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗಬೇಕು ಅವ ಸ್ತ್ರೀ ಸಂಘ ಮಾಡಬಾರ್ದು. 50 ವರ್ಷಗಳಷ್ಟು ಇಂದಿನವರೆಗೆ ಹಿಂದೂ ಸಮಾಜದಲ್ಲಿ ಇಂಥ ಸಂಘ ನಿರ್ಬಂಧವಿದೆ. ನೋಡಿ, ಪ್ರಭುಪಾದ್ ಬರ್ತದ್ದು ಯಾವಾಗ? ಒಂದು 70s ಅಲ್ಲಿ. ಅದಕ್ಕಿಂತ ಮುಂಚೆ 20s ಅಲ್ಲೆಲ್ಲ ಇದಿತ್ತಂತೆ, 1920 ಅಲ್ಲೆಲ್ಲ ಸಮಾಜ ಇಂಥ ನಿರ್ಬಂಧ. ಹಗಲು ಹೊತ್ತಿನಲ್ಲಿ ಹೆಂಡತಿ ಗಂಡನ್ನು ನೋಡ್ಲಿಕ್ಕಿಲ್ಲ, ಡೇ ಟೈಮಲ್ಲಿ ನೋಡ್ಲಿಕ್ಕಿಲ್ಲ. ಗೃಹಸ್ಥರಿಗೆ ಬೇರೆ ನಿವಾಸ, ಇವರಿಗೆ ಬೇರೆ ನಿವಾಸ. ಅಂದರೆ ಮನೆಯ ಒಳ ಕೋಣೆ ಹೆಂಗಸರಿಗೆ, ಹೊರ ಕೋಣೆ ಗಂಡಸರಿಗೆ, ಈ ರೀತಿ ತಂದೆ. ಸ್ತ್ರೀ ಸೇವೆಯನ್ನು ಸ್ವೀಕರಿಸುವುದು ಬಲು ಸಂತಸದಾಯಕವಾಗಿರಬಹುದು. ಆದರೆ ಯಾರೇ ಆಗಲಿ ಅಂತ ಸೇವೆ ಸ್ವೀಕರಿಸುವಾಗ ಬಹಳ ಎಚ್ಚರಿಕೆ ಇರಬೇಕು. ಏಕೆಂದರೆ ಹೆಣ್ಣು ಮರಣಕ್ಕೆ ದಾರಿ ಅಥವಾ ಯಾರೊಬ್ಬರ ಆತ್ಮವಿಸರ್ಜನೆಗೆ ದಾರಿ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಅವಳು ಆಧ್ಯಾತ್ಮಿಕ ಸಾಕ್ಷಾತ್ ಹಾದಿಯಲ್ಲಿ ಅಡಚಣೆ. ಹಾಗಾಗಿ ಈಗ ಪ್ರಭುಪಾದ್ ನೋಡಿ ಡಿಸ್ಕ್ರಿಮಿನೇಷನ್ ಮಾಡಲಿಲ್ಲ. ಏಕೆಂದರೆ ಪ್ರಭುಪಾದ್ ಇದಕ್ಕೆ ಗೊತ್ತುಂಟು, ಇದು ದಿಸ್ ಮೂವ್ಮೆಂಟ್ ವಿಲ್ ಗೋ ಫಾರ್ 10,000 years. ಇಸ್ಕಾನ್ ಮೂವ್ಮೆಂಟ್. ಮತ್ತು ಪ್ರಭುಪಾದ್ ಇದು ಪ್ಯೂರ್ ಡಿವೋಟಿ. ಹಾಗೆ ಪ್ರಭುಪಾದ್ ಎಲ್ಲರನ್ನು ಯೂಸ್ ಮಾಡಿದ್ದಾರೆ. ಆದರೆ ನಮಗೆ ಇದು ರೂಲ್ಸ್ ಗೊತ್ತಿರಬೇಕು. ದಿಸ್ ಇಸ್ ದ ರೂಲ್ಸ್. ಪ್ರಭುಪಾದ್ ಹೇಳುವಂಥದ್ದು ಎಂತ, ಇಫ್ ಯು ವಾಂಟ್ ಟು ಅಡ್ವಾನ್ಸ್ ದೆನ್ ಎಂತ ಮಾಡಬೇಕು? ನಾವು ಎಚ್ಚರಿಕೆಯಿಂದ ಇರಬೇಕು. ಸ್ತ್ರೀಯ ಸೇವೆ ಸ್ವೀಕರಿಸುವಾಗ ತುಂಬ ಎಚ್ಚರಿಕೆಯಿಂದ ಇರಬೇಕು, ಬಹಳ ಎಚ್ಚರಿಕೆಯಿಂದ ಇರಬೇಕು. ಸರಿ ಕೃಷ್ಣ. ಓಕೆ, ವಾಂಶ ಕಲ್ಪತರು